ಮನುಷ್ಯನ ಒಳಗಿನ ದ್ವೇಷ ಯಾಕೆ ಬೇಕು ಈ ರಕ್ತಪಾತ. ಸದ್ಭಾವನಾ ವೇದಿಕೆ ಉಳ್ಳಾಲ ಮತ್ತು ಪೊಸಕುರಲ್ ಬಳಗ ಜಂಟಿಯಾಗಿ ಆಯೋಜಿಸಿದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಉಳ್ಳಾಲ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರು ಶ್ರೀಯುತ ಎಚ್.ಎನ್. ಬಾಲಕೃಷ್ಣ ಅವರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಂದು ಸೇರಿಕೊಳ್ತೇನೆ ಎನ್ನುವಂತಹ ಅವರ ಮಾತಿನ ಭರವಸೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಉಳ್ಳಾಲ ನಗರ ಆರೋಗ್ಯ ಅಧಿಕಾರಿ ಶ್ರೀಮತಿ ಲಿಲ್ಲಿ ನಾಯರ್ ಅವರು ಈಗಾಗಲೇ ಮಂಗಳೂರಿನಲ್ಲಿ 2-3 ಕಡೆ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಮೀಟಿಂಗ್ಗಳು, ತುರ್ತು ಕಾರ್ಯಕ್ರಮಗಳು ಇವೆ ಎನ್ನುವ ಕಾರಣಕ್ಕಾಗಿ ಒಂದು ವೇಳೆ ಬೇಗ ಮುಗಿದ್ರೆ ಬಂದು ಸೇರಿಕೊಳ್ತೇನೆ ಅಂತ ಹೇಳಿದ್ದಾರೆ. ಅವರನ್ನು ಕೂಡ ನಿರೀಕ್ಷಿಸ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಂದಿಗೆ 2 ಮಹನೀಯರು ಇದ್ದಾರೆ. ಒಬ್ಬರು ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿಯಾಗಿ ಸ್ವಚ್ಛತಾ ಆಂದೋಲನಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಇಬ್ಬರೂ ಕೂಡ ಸ್ವಚ್ಛತಾ ಆಂದೋಲನಕ್ಕಾಗಿ ತೊಡಗಿಸಿಕೊಂಡವರು. ಜನಶಿಕ್ಷಣ ಟ್ರಸ್ಟ್ನ ಮೂಲಕವಾಗಿ ಜನೋಪಯೋಗಿ ಕೆಲಸಗಳನ್ನು ಮಾಡುತ್ತಾ ಬಂದು ಆ ಮೂಲಕವಾಗಿ ಮೊನ್ನೆ ತಾನೇ ಜನಶಿಕ್ಷಣ ಟ್ರಸ್ಟಿಗೆ ಸಂದೇಶದ ಒಂದು ಪ್ರಶಸ್ತಿಯನ್ನು ಇಬ್ಬರೂ ಕೂಡ ಆ ಒಂದು ಸಂಸ್ಥೆಗಾಗಿ ಪಡೆದವರು. ಶ್ರೀಯುತ ಶೀನ ಶೆಟ್ಟಿ ಮತ್ತು ಶ್ರೀಯುತ ಕೃಷ್ಣ ಮೌಲ್ಯ ಇಬ್ಬರು ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು. ಇಬ್ಬರೂ ಸಹ ಇಂದಿನ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಈ ಸ್ವಚ್ಛತೆ, ವಿಶೇಷವಾಗಿ ಸ್ವಚ್ಛತೆ ಅಂತ ಹೇಳಿದ ಕೂಡಲೇ ನಮ್ಮ ಕಲ್ಪನೆ ಏನು, ಒಂದಷ್ಟು ಬೀಚ್ ಬದಿಯಲ್ಲೂ ಅಥವಾ ಬೀದಿ ಬದಿಗಳಲ್ಲೂ ಕಸಗಳನ್ನು ಹೆಕ್ಕಿ ಆಂದೋಲನವನ್ನು ಮಾಡುವ ಮೂಲಕವಾಗಿ ಏನೋ ಸ್ವಚ್ಛತೆಯ ಆಂದೋಲನವನ್ನು ನಾವು ಮಾಡ್ತಾ ಇದ್ದೇವೆ, ಆ ಮೂಲಕವಾಗಿ ಸ್ವಚ್ಛತೆಗೆ ನಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ದೇವೆ ಎನ್ನುವಂತಹ ಭಾವನೆ. ಆದರೆ ಸ್ವಚ್ಛತೆ ನಿಜವಾಗಿ ಹೇಗೆ, ಎಲ್ಲಿಂದ ಬರಬೇಕು ಎನ್ನುವಂತಹ ಮಾಹಿತಿಯನ್ನು ಇಬ್ಬರೂ ಕೂಡ ನಮಗೆ ನೀಡಲಿದ್ದಾರೆ. ಶ್ರೀಯುತ ಶೀನ ಶೆಟ್ಟಿ ಮತ್ತು ಶ್ರೀಯುತ ಕೃಷ್ಣ ಮೌಲ್ಯ ಅವರಿಬ್ಬರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇಬ್ಬರಿಗೆ ನಮ್ಮ ಒಂದು ಪ್ರಧಾನ ಕಾರ್ಯದರ್ಶಿಗಳು ಅನ್ವತ್ ಸಾವ್ರು ಮತ್ತೊಬ್ಬರು ಅಬ್ದುಲ್ ಕರೀಮ್ರವರು ಹೂ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮ ಸದ್ಭಾವನಾ ವೇದಿಕೆ ಉಳ್ಳಾಲ, ಇದರ ಅಧ್ಯಕ್ಷರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್. ಇವರು ಕೂಡ ಲಯನ್ಸ್ ಕ್ಲಬ್ಬಿನ ಮೂಲಕವಾಗಿ ಜನೋಪಯೋಗಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು. ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾಗಿ ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಇದರ ಮಾರ್ಗದರ್ಶಕರಾಗಿ ಇದರ ಅಭಿವೃದ್ಧಿಗಾಗಿ ನಮ್ಮೊಡನೆ ವಿಶೇಷ ರೀತಿಯ ಸಹಕಾರವನ್ನು ಕೊಡ್ತಾ ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ನಮ್ಮ ಆತ್ಮೀಯರಾದಂತಹ ಸಿರಿಲ್ ಡಿಸೋಜ ಇವರು ಬಂದು ಸ್ವಾಗತದ ಹೂವಿನ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಸದ್ಭಾವನಾ ವೇದಿಕೆಯ ಗೌರವಾಧ್ಯಕ್ಷರಾಗಿ ಹಿರಿಯರಾಗಿ ಎಲ್ಲ ವಿಷಯಗಳಲ್ಲಿ ಮಾರ್ಗದರ್ಶನ ನೀಡುವವರು ಶ್ರೀಯುತ ಸದಾನಂದ ಬಂಗೇರ್ರವರು. ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾಗಿ ಅದೆಷ್ಟೋ ವರ್ಷಗಳ ಸೇವೆಯನ್ನು ಸಲ್ಲಿಸಿ ಒಂದು ಸಮಾಜವನ್ನು ಮುನ್ನಡೆಸಿದವರು. ಅದರ ಜೊತೆಗೆ ಸಾಮಾಜಿಕವಾಗಿ ಎಲ್ಲರೊಂದಿಗೆ ಬೆರೆಯುವ, ಎಲ್ಲರೊಂದಿಗೆ ಸೇರುವ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಒಂದು ವಿಶೇಷ ವ್ಯಕ್ತಿತ್ವ. ಈ ಪ್ರಾಯದಲ್ಲೂ ಕೂಡ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ನಮ್ಮ ಸದ್ಭಾವನಾ ವೇದಿಕೆ ಎಚ್ ಮೊಹಮ್ಮದ್ರವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಆಗಲೇ ಹೇಳಿದ ಹಾಗೆ ಸದ್ಭಾವನಾ ವೇದಿಕೆ ಮತ್ತು ಪೊಸಕುರಲ್ ಬಳಗ ಕಳೆದ ಕೆಲವು ವರ್ಷಗಳಿಂದ ಜಂಟಿಯಾಗಿ ಸಮಾಜದ ಹಿತಚಿಂತನೆಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸದ್ಭಾವನಾ ಅಂತ ಹೇಳಿದ ಕೂಡಲೇ ಸದ್ಭಾವನೆ ಅಂದರೆ ಒಳ್ಳೆಯ ಭಾವನೆ ಉಳ್ಳಂತಹ ಸಮಾನ ಮನಸ್ಕರ ಸಂಘಟನೆ. ಅದರ ಜೊತೆಗೆ ಒಂದು ವಾಹಿನಿಯಾಗಿ ಸಾಮಾಜಿಕ ಬದ್ಧತೆಯ ತನ್ನ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಎನ್ನುವಂತಹ ಅವು ಬಹಳ
ಅಚ್ಚುಕಟ್ಟಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡುವ ಆ ಒಂದು ಒಳ್ಳೆಯ ಮನಸ್ಸಿರುವಂತಹ ಸಂಘಟನೆ. ಹೀಗೆ ಒಳ್ಳೆಯ ಮನಸ್ಸುಳ್ಳವರೆಲ್ಲ ಒಟ್ಟಾಗಿರುವಂತಹ ಸದ್ಭಾವನೆ ಮತ್ತು ಹೊಸಕುರಲ್ ಬಳಗ ಕಳೆದ 7-8 ವರ್ಷಗಳಿಂದ ಜಂಟಿಯಾಗಿ ಹೊಸಕುರಲ್ ಬಳಗದ ಸೌಹಾರ್ದ ಸಂಗಮ ಕಾರ್ಯಕ್ರಮಗಳು, ಸದ್ಭಾವನಾ ವೇದಿಕೆಯ ನೇತೃತ್ವದಲ್ಲಿ ನಡೆಯುವಂತಹ ಮಾದಕ ದ್ರವ್ಯದ ವಿರುದ್ಧದ ಅಭಿಯಾನದ ಕಾರ್ಯಕ್ರಮಗಳು, ಸಾಮಾಜಿಕ ಕಳಕಳಿಯ ಹಿತಚಿಂತನೆಯ ಕಾರ್ಯಕ್ರಮಗಳು, ಶೈಕ್ಷಣಿಕವಾಗಿ ಉತ್ತೇಜನ ನೀಡುವಂತಹ ಕಾರ್ಯಕ್ರಮಗಳು, ಈ ರೀತಿಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಸಮಾಜದ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ವರ್ಷ ಪೂರ್ತಿ ಕನಿಷ್ಠವಾದರೂ ಒಂದು 7-8 ಕಾರ್ಯಕ್ರಮಗಳಾದರೂ ಜತೆಯಾಗಿ ಮಾಡುವಾಗ ಹಲವಾರು ಸಂಘಟನೆಗಳು ಇದೀಗ ನಮ್ಮೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡ್ತಾ ಇವೆ. ಉದಾಹರಣೆಗೆ ನಮ್ಮ ಸೌಹಾರ್ದ ಸಂಗಮಗಳು, ಅದು ಈದ್ ಸೌಹಾರ್ದ ಸಂಗಮವಾಗಲಿ, ದೀಪಾವಳಿ ಸೌಹಾರ್ದ ಸಂಗಮವಾಗಲಿ ಅಥವಾ ಕ್ರಿಸ್ಮಸ್ ಸೌಹಾರ್ದ ಸಂಗಮವಾಗಲಿ ಆಗುವಾಗ ಪರಿಸರದ ನಮಗೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ, ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲ ವಲಯ ಅಥವಾ ಸಂತ ಸೆಬೆಸ್ಟಿಯನ್ ಧರ್ಮಕೇಂದ್ರ, ನವೋದಯ ಫ್ರೆಂಡ್ಸ್, ಲಯನ್ಸ್ ಕ್ಲಬ್ ಪೆರ್ಮನ್ನೂರು, ಕೊಲ್ಯ ಬಿಲ್ಲವ ಸೇವಾ ಸಮಾಜ, ಯುವವಾಹಿನಿ ಕೊಲ್ಯ ಘಟಕ, ಈ ರೀತಿಯಾಗಿ ಒಂದಷ್ಟು ಸಾಮಾಜಿಕ ಸಂಸ್ಥೆಗಳು ಸೇರಿಕೊಳ್ತವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಾಗ ಕಿನ್ಯದ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಸಂಘ ಪ್ರೋತ್ಸಾಹವನ್ನು ನೀಡುತ್ತದೆ. ಹೀಗೆ ಒಂದಷ್ಟು ಸಂಘ ಸಂಸ್ಥೆಗಳು, ಸಮಾನ ಮನಸ್ಕ ಸಂಘಟನೆಗಳು ಸೇರಿಕೊಂಡಾಗ ಕಾರ್ಯಕ್ರಮ ಒಂದಷ್ಟು ವ್ಯಾಪಕತೆ ವಿಸ್ತರತೆಯನ್ನು ಪಡೆಯುತ್ತದೆ. ಇವತ್ತು ನಾವು ಇದೊಂದು ಬಹಳ ತುರ್ತಾಗಿ ಆಯೋಜಿಸಿದಂತಹ ಕಾರ್ಯಕ್ರಮ. ಇತ್ತೀಚೆಗೆ ಜನವರಿಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಲಿಲ್ಲ ಎನ್ನುವಾಗ ಅದರ ಬದಲಾಗಿ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ, ಒಂದು ಕನಿಷ್ಠ 50 ಜನರಾದರೂ ಸೇರಿಸಬೇಕು ಎನ್ನುವಂತಹ ನಿರೀಕ್ಷೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಖಂಡಿತವಾಗಿಯೂ ಒಂದಷ್ಟು ಜನ ಬರುವ ನಿರೀಕ್ಷೆ ಇದೆ. ಆದರೆ ಆ ನಿರೀಕ್ಷೆಯ ಜೊತೆಗೆ ಇರುವವರೆಲ್ಲರೂ ನಮ್ಮವರು, ಈ ಸಮಾಜದ ಅಭಿವೃದ್ಧಿಯಿಂದ ನಮ್ಮ ಜೊತೆ ಸೇರುವವರು ಎನ್ನುವಂತಹ ಒಂದು ವಿಶ್ವಾಸದಿಂದ ಈ ಸಂಘಟನೆ ಮಾಡುವಂತಹ ಕೆಲಸಕ್ಕೆ ಸಮಾಜದಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಪ್ರೋತ್ಸಾಹ ಸಿಗ್ತದೆ. ಎಷ್ಟು ಮಂದಿ ಇದ್ದಾರೆ ಎನ್ನುವುದು ಮುಖ್ಯ ಅಲ್ಲ, ಅದು ಎಷ್ಟು ಮಂದಿಗೆ ತಲುಪುತ್ತದೆ ಎನ್ನುವುದು ಮುಖ್ಯ ಎನ್ನುವ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹಾಗಾಗಿ ಒಳ್ಳೆಯ ಮನಸ್ಸುಳ್ಳಂತಹ ಸಂಘಟನೆಯ ಸದ್ಭಾವನಾ ವೇದಿಕೆ ಹೊಸಕುರಲ್ ಬಳಗ ಒಟ್ಟು ಸೇರಿಕೊಂಡಾಗ ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ಆದರೆ ಅದಕ್ಕೆ ನಾವು ಪ್ರಯತ್ನಪಟ್ಟದ್ದು ಸಾರ್ಥಕ ಎನ್ನುವ ನೆಲೆಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಮಾದಕ ದ್ರವ್ಯ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ನಮಗೆ ನಮ್ಮ ಉಳ್ಳಾಲ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಯುತ ಎಚ್.ಎನ್. ಬಾಲಕೃಷ್ಣನ್ ಅವರು ನೀಡಲಿದ್ದಾರೆ. ಹಾಗೆ ತ್ಯಾಜ್ಯ ನಿರ್ವಹಣೆ ಹೇಗೆ, ಸ್ವಚ್ಛತಾ ಅಭಿಯಾನ ಅಂದರೆ ಏನು, ಇದರ ನಿರ್ವಹಣೆ ಹೇಗೆ ಎನ್ನುವುದಕ್ಕಾಗಿ ಇಬ್ಬರು ನಮ್ಮೊಂದಿಗಿದ್ದಾರೆ, ಶ್ರೀಯುತ ಶೀನ ಶೆಟ್ಟಿ ಮತ್ತು ಶ್ರೀಯುತ ಕೃಷ್ಣ ಮೂಲ್ಯರವರು. ಅವರಿಗೆ ಬದುಕೇ ಹಸಿರಾಗಿರುವಂತಹದ್ದು ಸ್ವಚ್ಛತೆಯ ಮೂಲಕವಾಗಿ, ಸಾಕ್ಷರತಾ ಆಂದೋಲನದ ಮೂಲಕವಾಗಿ ಸರಿಸುಮಾರು 35 ವರ್ಷಗಳಿಂದ ಜತೆಯಾಗಿ ಸಾಕ್ಷರತಾ ಆಂದೋಲನ, ಆನಂತರ ಬೇರೆ ಬೇರೆ ಆಂದೋಲನಗಳನ್ನು ಮಾಡಿಕೊಂಡು ಇದೀಗ ಈ ಸ್ವಚ್ಛತೆಯ ಒಂದು ಕಲ್ಪನೆಯನ್ನು ಜನರಿಗೆ ಮೂಡಿಸುವಾಗ ಅದನ್ನು ಯಾವ ರೀತಿ ಜನಮಾನಸಕ್ಕೆ ತಲುಪಿಸಬಹುದು ಎನ್ನುವುದೇ ಅವರ ಮಾತುಗಳ ಉದ್ದೇಶ. ನಾವು ಕಾರ್ಯಕ್ರಮ ಮಾಡಿದ ಉದ್ದೇಶವೂ ಅಷ್ಟೇ, ಜನಮಾನಸಕ್ಕೆ ತಲುಪುವಂತಹ ಒಂದಷ್ಟು ಮಾಹಿತಿ, ಅದು ಕನಿಷ್ಠ ಇಲ್ಲಿರುವವರೆಲ್ಲರೂ ಕೇಳಿಕೊಂಡ್ರೆ ಆ ಪ್ಲಾಸ್ಟಿಕ್ ತ್ಯಾಜ್ಯ ಹೇಗೆ ನಿರ್ವಹಣೆ ಮಾಡ್ಬೋದು, ನಮ್ಮ ಮನೆಯ, ನಮ್ಮ ಕಚೇರಿಯ, ನಮ್ಮ ಅಂಗಡಿಗಳ ತ್ಯಾಜ್ಯವನ್ನು ಹೇಗೆ ನಿರ್ವಹಣೆ ಮಾಡುವುದು ಎನ್ನುವುದರ ಬಗ್ಗೆ ವಿಶೇಷ ಮಾಹಿತಿಯನ್ನು ಅವರು ಕೊಡಲಿಕ್ಕಿದ್ದಾರೆ. ಈ ಮಾಹಿತಿಯನ್ನು ಕೇಳಿಕೊಂಡಂತಹ ನಾವು ಇದನ್ನು ಇನ್ನಷ್ಟು ಮಂದಿಗೆ ತಿಳಿಸಿದಾಗ ಅಥವಾ ಈ ಪರಿಸರದವರು ಕೇಳಿಕೊಂಡು ಅದನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಈ ಕಾರ್ಯಕ್ರಮಗಳಿಗೆ ನಿಜವಾಗಿಯೂ ಮೌಲ್ಯ ಬರ್ತದೆ. ಮೌಲ್ಯ ಬರಬೇಕು ಎನ್ನುವ ಕಾರಣಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುವುದು. ಹಾಗಾಗಿ ಈ ಕಸ ಎನ್ನುವುದು ಅದು ನಮ್ಮ ಮನೆಯಿಂದ, ನಮ್ಮ ಅಂಗಡಿಯಿಂದ, ನಮ್ಮ ಕಚೇರಿಯಿಂದ ಆರಂಭವಾದಾಗ ಅದನ್ನು ಯಾವ ರೀತಿಯಲ್ಲಿ ಮರುಬಳಕೆ ಸದ್ಬಳಕೆ ಮಾಡಬಹುದು ಎನ್ನುವಂತಹ ವಿಚಾರಗಳನ್ನು ಈ ಸಭೆಯಲ್ಲಿ ವಿನಿಮಯ ಮಾಡಿಕೊಳ್ಳಲಿಕ್ಕಿದ್ದಾರೆ. ಹಾಗಾಗಿ ಎಲ್ಲರನ್ನು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರನ್ನು ಸ್ವಾಗತಿಸ್ತಾ, ಈ ಆಸುಪಾಸಿನಲ್ಲಿ ಈ ಕಾರ್ಯಕ್ರಮವನ್ನು ಕೇಳುವಂತಹ ಎಲ್ಲರನ್ನು ಸ್ವಾಗತಿಸ್ತಾ,
ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸ್ವಚ್ಛತೆಯ ಪ್ರಾಮುಖ್ಯತೆ ಹಾಗೂ ಹೊಸಕುರಲ್ ಬಳಗ ಮತ್ತು ಸದ್ಭಾವನಾ ವೇದಿಕೆ ಉಳ್ಳಾಲ ಇದು ನಡೆದು ಬಂದ ದಾರಿ ಹಾಗೂ ಸಾಮಾಜಿಕ ಕಳಕಳಿಯೊಂದಿಗೆ ನಡೆಸಿರುವ ಕಾರ್ಯಕ್ರಮಗಳ ಸಂಕ್ಷಿಪ್ತ ಪ್ರಾಸ್ತಾವಿಕದಲ್ಲಿ ಸಂಕ್ಷಿಪ್ತವಾಗಿ ನಮಗೆಲ್ಲರಿಗೂ ತಿಳಿಸಿಕೊಟ್ಟಂತಹ ವಿದ್ಯಾಧರ್ ಶೆಟ್ಟಿ, ಹೊಸಕುರಲ್ ಬಳಗ ಹಾಗೂ ವಿದ್ಯಾಧರ್ ಶೆಟ್ಟಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಿನ ಆತ್ಮೀಯ ಬಂಧುಗಳೇ, ನಾನು ಆಗಲೇ ಹೇಳಿದ ಹಾಗೆ ನಾವು ನಮ್ಮ ಉಳ್ಳಾಲ ಪೊಲೀಸ್ ಠಾಣಾಧಿಕಾರಿಗಳು ಅವರನ್ನು ನಿರೀಕ್ಷಿಸ್ತಾ ಇದ್ದೇವೆ ಎನ್ನುವಂತಹ ಮಾತುಗಳನ್ನು ಹೇಳಿದ್ದೇವೆ. ಖಂಡಿತವಾಗಿ ಬರ್ತೇನೆ ಅಂತ ತಿಳಿಸಿದ್ದರು, ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಈಗಾಗಲೇ ಉಳ್ಳಾಲಕ್ಕೆ ಬಂದು ಒಳ್ಳೆಯ ಸದ್ದನ್ನು ಮಾಡ್ತಾ ಇದ್ದಾರೆ. ಎಲ್ಲರನ್ನು ಕರೆಸಿಕೊಂಡು ಎಲ್ಲರ ಮೂಲಕವಾಗಿ ಸ್ನೇಹ ಭಾವವನ್ನು ತೋರಿಸಿಕೊಂಡು ಸಮಾಜದಲ್ಲಿ ಯಾವ ರೀತಿಯಾಗಿ ಕಾನೂನು ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳಬಹುದು, ಯಾವ ರೀತಿಯಾಗಿ ಸಮಾಜಕ್ಕೆ ಮಾದರಿಯಾಗಿರಬಹುದು ಎನ್ನುವ ಆ ಒಂದು ತಮ್ಮ ನೇರ ನಡೆನುಡಿಯ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಬಹಳ ಒಂದು ಮಹತ್ವಪೂರ್ಣ ಕಾರ್ಯಕ್ರಮ ಸದ್ಭಾವನಾ ವೇದಿಕೆ ಉಳ್ಳಾಲ ಮತ್ತು ನಮ್ಮ ಈ ಪ್ರದೇಶದ ಜನಪ್ರಿಯ ಸುದ್ದಿ ವಾಹಿನಿ ಆಗಿರುವ ಹೊಸಕುರಲ್ ಸಂಯುಕ್ತವಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಈ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು, ಉದ್ಯಮಿಗಳು, ಸಮಾಜ ಕಾರ್ಯಕರ್ತರಾಗಿರುವ ಕಲ್ಲಿಮಾರ್ ಪ್ರಸಾದ್ ರೈ ಅವರು, ಹಾಗೆ ಗೌರವಾಧ್ಯಕ್ಷ ಸದಾನಂದ ಬಂಗೇರು, ಜಿಲ್ಲೆಯ ಸ್ವಚ್ಛತಾ ರಾಯಭಾರಿ ಶ್ರೀನಾ ಶೆಟ್ಟರು, ಒಂದು ಎ ಪೊಲೀಸ್ ಆಫೀಸರ್ ವಿತ್ ಡಿಫರೆನ್ಸ್ ಬಾಲಕೃಷ್ಣ ಅವರು ಈ ವೇದಿಕೆಯಲ್ಲಿದ್ದಾರೆ. ಇಲ್ಲಿ ಸೇರಿದ ಎಲ್ಲ ಆತ್ಮೀಯರೇ, ಈ ಬಾಲಕೃಷ್ಣ ಅವರ ಕಾರ್ಯಕ್ರಮ ನನಗೆ ಅವರು ಮುಖತಃ ಪರಿಚಯ ಇಲ್ಲ, ಆದರೆ ಅವರು ನಾನು ಇತ್ತೀಚೆಗೆ ಇಲ್ಲಿ ರೋಶಿನಿ ಒಂದು ಕಾರ್ಯಕ್ರಮ ಮಾಡಿದರು. ನಮ್ಮ ಉಳ್ಳಾಲದ ಒಂದು ರೋಶಿನಿ ನಿಲಯದ ಸಂಸ್ಥೆಯಲ್ಲಿ. ಆ ಸಂದರ್ಭದಲ್ಲಿ ನಾನು ಅವರ ಮಾತನ್ನು ಕೇಳಿದೆ. ಅವರ ಕಾಳಜಿ ನನಗೆ ಅರ್ಥ ಆಗಿತ್ತು, ಒಂದು ಸಾಮಾಜಿಕ ಕಳಕಳಿ. ಅದಕ್ಕಾಗಿ ನೀವು ಇವತ್ತು ಬಂದಿರೋದು ಭಾಳ ಸಂತೋಷ ಇದೆ. ಯಾಕೆಂದರೆ ಇವತ್ತು ಬಹಳ ಮಹತ್ವದ, ಜನ ಸ್ವಲ್ಪ ಕಡಿಮೆ ಇರ್ಬೋದು, ಗಾಬರಿ ಇಲ್ಲ. ಯಾಕೆಂದರೆ ಭಾಳ ಮಹತ್ವದ ಕಾರ್ಯಕ್ರಮ. ಒಂದು ಮಾದಕ ವ್ಯಸನ, ಮತ್ತೊಂದು ನಮ್ಮ ಕಸ ನಿರ್ವಹಣೆ ಅಥವಾ ಸ್ವಚ್ಛತೆಯ ಬಗ್ಗೆ ಸಮಸ್ಯೆ. ಈ ಎರಡು ಸಮಸ್ಯೆಗಳು ಬಹುಶಃ ನಮ್ಮ ಮಾನವ ಸಮಾಜವನ್ನು ಮುಗಿಸಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಈಗಾಗಲೇ ಅದರ ಬಹುಶಃ ಮುಂದಕ್ಕೆ ಅದನ್ನು ಮುಖ್ಯವಾಗಿ ಬಾಲಕೃಷ್ಣ ಅವರು ಹೇಳ್ತಾರೆ. ಮಾದಕ ವ್ಯಸನ ಇವತ್ತು ಹೇಗೆ ಒಂದು ನಮ್ಮ ಜನರನ್ನು ಮಸನಕ್ಕೆ ಕೊಂಡೋಗುವ ದಾರಿಯಲ್ಲಿದೆ, ಅದೇ ರೀತಿ ನಮ್ಮ ಈ ಸ್ವಚ್ಛತೆ ಕಸ ನಿರ್ವಹಣೆಯಲ್ಲಿ ನಾವು ತೊಂದರೆಗೆ ಸಿಲುಕಾಕೊಂಡಿರೋದು. ಈ ಕಸ ಅಂದಾಗ ನಮ್ಮ ಕಲ್ಪನೆ ಇರೋದು, ಆಗೊಮ್ಮೆ ನಮ್ಮ ವಿದ್ಯಾಧರ ಶೆಟ್ಟರು ಹೇಳಿದರು, ಕಸ ಅಂದ ಕೂಡಲೇ ಒಂದು ಸ್ವಲ್ಪ ಅಷ್ಟು ಮಾರ್ಗದ ಬದಿಯಲ್ಲಿರೋ ಕಸವನ್ನು ನೋಡಿ ನಾವು ಹೇಳ್ತೇವೆ. ಆದರೆ ಕಸ ಯಾಕೆ ಸೃಷ್ಟಿ ಆಗ್ತದೆ ಇದರ ಬಗ್ಗೆ ಜನ ಆಲೋಚನೆ ಮಾಡುವುದಿಲ್ಲ. ಈ ಇಷ್ಟೊಂದು ಸಮಸ್ಯೆ ಆಗಲಿಕ್ಕೆ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಬುದ್ಧಿವಂತರ ಜಿಲ್ಲೆ, ಭಾಳ ಓದಿದ ಹೊರ ಜಿಲ್ಲೆ. ಆದರೆ ನಾನು ಯಾವಾಗಲೂ ಹೇಳುವುದುಂಟು, ವಿ ಆರ್ ಹೈಲಿ ಲಿಟ್ರೇಟ್ ಬಟ್ ಬ್ಯಾಡ್ಲಿ ಎಜುಕೇಟೆಡ್. ಒಳ್ಳೆಯ ಸಾಕ್ಷರತೆ ಇದೆ, ಶಿಕ್ಷಣದ ಕೊರತೆ ಇದೆ ನಮ್ಮ ಜನರಿಗೆ. ಇಲ್ಲದ್ರೆ ದಕ್ಷಿಣ ಕನ್ನಡದಲ್ಲಿ ಈಗ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ನಮ್ಮ ಕಸ ನಿರ್ವಹಣೆಯನ್ನು ತೆಗೆದುಕೊಂಡರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಕೊನೆಯಲ್ಲಿದೆ. ವಿದ್ಯೆಯಲ್ಲಿ ಇಷ್ಟು ಮುಂದೆ ಇದ್ದೇವೆ ನಾವು. ಕಸ ನಿರ್ವಹಣೆಯಲ್ಲಿ ಬಹುಶಃ ಈ ರೀತಿಯ ಬಯಲು ಕಸಾಲಯಗಳು ಇದು ಇಡೀ ವಿಶ್ವದ ಒಂದು ಸಮಸ್ಯೆ ಇದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಈಗ ಆಗಿರೋದು ದುರಂತ. ಇವತ್ತು ಕಸ ಎಲ್ಲಿವರೆಗೆ ಆಗಿದೆ ಅಂದರೆ ಬಹುಶಃ ಈ ಕಸ ಅಂದರೆ ಜನರಿಗೆಲ್ಲ ಕಲ್ಪನೆ ಇರುವಂಥದ್ದು, ನನ್ನ ಕಸ ಅದನ್ನು ಯಾರೋ ನಿರ್ವಹಣೆ ಮಾಡಬೇಕು. ಕಸ ಸೃಷ್ಟಿಸೋದು ನಾನು, ಅದನ್ನು ನಿರ್ವಹಣೆ ಮಾಡೋದು ಪಂಚಾಯಿತಿ ಅಥವಾ ಸ್ಥಳೀಯ ಆಡಳಿತ ಮಾಡಬೇಕು. ಈ ಒಂದು ಮನಸ್ಥಿತಿಗೆ ನಾವು ಬಂದಿದ್ದೇವೆ. ನಮ್ಮಲ್ಲಿ ಸ್ವಚ್ಛತಾ ಸಂಸ್ಕೃತಿಯೇ ಇಲ್ಲ. ನಾವು ಚಿಕ್ಕಂದಿನ ಮಕ್ಕಳಿಗೆ ಸಮಸ್ಯೆ ಆಗಿರೋದು ಇದು. ಈಗ ನಾವು ಸುಮಾರು ಒಂದು 2005ರಿಂದ ಈ ಕೆಲಸದಲ್ಲಿ ತೊಡಕೊಂಡಿದ್ದೇವೆ. ನಮಗೆ ಒಂದು ಮಟ್ಟಕ್ಕೆ ಬಂದಿದೆ. ನಮ್ಮ ಈ ಜನರೇಷನ್ ಅಂತ ಹೇಳ್ತೇವೆ, ಈ ಒಂದು ಜನ್ರೇಷನ್ನಲ್ಲಿ ಇದನ್ನು ಬದಲಾವಣೆ ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಯಾಕೆ ನಮ್ಮ ಮನಸ್ಥಿತಿ ಆ ಸರಿ ಸೆಟ್ ಆಗಿದೆ. ಈ ಕಸ ಅಂದಾಗ ಈ ರೀತಿ ಸಿಕ್ಕಿದಲ್ಲಿ ಬಿಸಾಡುವಂಥದ್ದು, ಇದರ ತೊಂದರೆ ಬಗ್ಗೆ ನಮಗೆ ಅರಿವಿಲ್ಲ. ಬಹುಶಃ ಮುಂದಕ್ಕೆ ಅದನ್ನು ಶ್ರೀನಾ ಶೆಟ್ಟರು ಹೆಚ್ಚು ವಿಸ್ತಾರ ಹೇಳಲಿಕ್ಕೆ ಇರೋದು, ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಒಟ್ಟಿನಲ್ಲಿ ಇದು ಎರಡು, ಈ ಮಾದಕ ವ್ಯಸನ ಮತ್ತು ಈ ಕಸದ ಬಗ್ಗೆ ನಾವೇನು ಮಾಡದಿದ್ದರೆ, ಈಗ ಈ ಎರಡು ಕಸ ಏನಾಗಿದೆ ಅಂದರೆ ನಮ್ಮ ಮರಣ ಗುಂಡಿಯನ್ನು ನಾವು ತೋಡಿದ್ದೇವೆ.
ಇನ್ನು ಅದಕ್ಕೆ ಬೀಳದಾಗೆ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಬಹುಶಃ ಅದಕ್ಕೆ ಈ ಸದ್ಭಾವನಾ ವೇದಿಕೆ ಇಂಥವ್ರ ಈ ಒಂದು ಪ್ರಯತ್ನ ಆಗ್ತಾ ಉಂಟು ಇಲ್ಲಿ. ಯಾಕೆಂದರೆ ಎಲ್ಲಿವರೆಗೆ ಅಂದರೆ ಈ ಕಸ ಎಲ್ಲಿವರೆಗೆ ಮುಟ್ಟಿದೆ ಅಂದರೆ, ಈಗ ನಮ್ಮಲ್ಲಿ ಗೊತ್ತಿದೆ ಪ್ರತಿದಿನ ನಮ್ಮಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಉಂಟು. ಪ್ರತಿ ಮನೆಗೊಬ್ಬರು ಕ್ಯಾನ್ಸರ್ ರೋಗಿ ಬಂದರೆ ಹೇಗಿರ್ಬೋದು ಕಲ್ಪಿಸುವ. ಈಗ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಈ ಪ್ಲಾಸ್ಟಿಕ್ನ ಅಂಶ ಎಷ್ಟಿದೆ ಅಂದರೆ, ನಮ್ಮ ರಕ್ತದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಇದೆ, ಪ್ಲಾಸ್ಟಿಕ್ ಸೂಕ್ಷ್ಮ, ಇದನ್ನು ಪ್ಲಾಸ್ಟಿಕ್ ಕಣ, ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ. ಇದು ಯಾರಿಗೆ ಗೊತ್ತಿಲ್ಲ, ಈ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಪ್ರತಿ ದಿನನಿತ್ಯದಲ್ಲಿ ನಮ್ಮ ಬಾಡಿಗೆ ಸೇರ್ತಾ ಉಂಟು. ಇತ್ತೀಚೆಗೆ ಜನರೆಲ್ಲ ಹೆಚ್ಚಾಗಿ, ಇದು ನಾನು ಹೇಳ್ತಾ ಇರೋದಲ್ಲ, ವಿಜ್ಞಾನಿಗಳು ಹೇಳಿ ಇದನ್ನು ಸಾಬೀತಾಗಿರುವುದೀಗ. ಈ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಸೇರಿದರೆ ಇದು ಯಾವಾಗ ನಮಗೆ ತೊಂದರೆ ಕೊಡ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇತ್ತೀಚೆಗೆ ಈ ಜನಗಳೆಲ್ಲ ಸಾಯ್ತಾ ಇರುವಂಥದ್ದು ಮತ್ತು ಕ್ಯಾನ್ಸರ್ ವಿಶೇಷವಾಗಿ ಜಾಸ್ತಿ ಆಗ್ತಾ ಉಂಟು. ಸೊ ಇದರ ನಿರ್ವಹಣೆ ಮಾಡಬೇಕಾದ್ರೆ ನಾವು ಈ ಕಸ ನಿರ್ವಹಣೆಯಲ್ಲಿ ನಾವು ಪ್ರತಿಯೊಬ್ಬರು ಇದನ್ನು ಮಾಡಲೇಬೇಕು. ನಮ್ಮ ಕಸವನ್ನು ನಾವೇ ನಿರ್ವಹಣೆ ಮಾಡೋ ಜವಾಬ್ದಾರಿ ಪ್ರತಿಯೊಬ್ಬರು ತೆಗೆದುಕೊಳ್ಳದಿದ್ದರೆ ಬಹುಶಃ ನಮ್ಮ ಮಾನವ ಸಮಾಜಕ್ಕೆ ಹೆಚ್ಚು ಸಮಯ ಉಳಿಗಾಲ ಇಲ್ಲ. ನಮ್ಮ ವಿಜ್ಞಾನಿಗಳು ಒಂದು ವಿಚಾರ ಹೇಳಿದ್ದಾರೆ, ಇನ್ನು ನಾವು ಈ ಭೂಮಿಯಲ್ಲಿ ನಾವು ಅದನ್ನು ಎಮಿಷನ್ ಫ್ರೀ ಅಂತ ಹೇಳ್ತೇವೆ, ಝೀರೋ ಹೊಗೆ ಆಗಬೇಕಂತೆ. ನಾವು ಝೀರೋ ಹೊಗೆ ಮಾಡೋ ಬಗ್ಗೆ ಒಂದು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯನಾ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ? ಇದು 50ನೇ ಇಸವಿಗೆ ಆಗುವಾಗ ನಮ್ಮದು ಝೀರೋ ಎಮಿಷನ್ ಆಗದಿದ್ದರೆ ಅಂದರೆ 30 ವರ್ಷದಲ್ಲಿ ಆ ನಂತರ ಭೂಮಿಯಲ್ಲಿ ಏನೂ ಉಳಿಯುವುದಿಲ್ಲ, ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದು ನಾನು ಹೇಳ್ತಾ ಇರೋದಲ್ಲ, ವರ್ಲ್ಡ್ ಫೋರಮ್ ಆಫ್ ಸೈಂಟಿಸ್ಟ್ ಅವರ ಒಂದು ರೆಕಮೆಂಡೇಷನ್ ಇದೆ. ಅಂದರೆ ಈ ಭೂಮಿಯನ್ನು ನಾವು ಉಳಿಸಲಿಕ್ಕೆ ಈಗ ಉಳಿಸದಿದ್ದರೆ ಸಾಧ್ಯವೇ ಇಲ್ಲ. ಇದು ಒಂದು ವಿಶೇಷ ಇರುವಂಥದ್ದು. ಯಾಕೆಂದರೆ ನಾವು 9 ತಿಂಗಳು ನಮ್ಮ ತಾಯಿ ನಮಗೆ ಹೊತ್ತು ಜನ್ಮ ಕೊಡ್ತಾರೆ, ಆದರೆ ಈ ಭೂಮಿ ನಮಗೆ ಜೀವನ ಕೊಡ್ತದೆ. ಈ ಭೂಮಿ ಇಲ್ಲದಿದ್ದರೆ ನಮ್ಮ ತಾಯಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ನಾವು ಭೂಮಿ ತಾಯಿಯನ್ನು ಏನು ಮಾಡ್ತಾ ಇದ್ದೇವೆ, ಇದು ನಮಗೆ ಒಂದು ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ. ಸೊ ಇದರ ಬಗ್ಗೆ ಬಹುಶಃ ಎಲ್ಲರಿಗೂ ಗೊತ್ತಿದೆ. ಈಗ ಸಮಸ್ಯೆ ಇರುವಂಥದ್ದು ಜಾಗೃತಿ ಇಲ್ಲದೇ ಅಲ್ಲ. ಪ್ಲಾಸ್ಟಿಕ್ದು ಸಮಸ್ಯೆ ಇಲ್ಲ ಅಂತ ಯಾರಿಗೆ ಗೊತ್ತಿಲ್ಲ? ಪ್ಲಾಸ್ಟಿಕ್ ಸುಟ್ಟಾಗ ಕಾರ್ಸಿಯೋಜೆನಿಕ್ ಅಂತ ಗ್ಯಾಸ್ಗಳಾದಂಥ ಕಾರ್ಬನ್ ಮೊನಾಕ್ಸೈಡ್ ಹೊರಗೆ ಬರ್ತದೆ ಅಂತ ಯಾರಿಗೆ ಗೊತ್ತಿಲ್ಲ? ಆದರೆ ಎಲ್ಲರೂ ಅದನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಯಾರು ಸುಡ್ತಾ ಇದ್ರು ಯಾರು ಮಾತಾಡ್ತಾ ಇಲ್ಲ. ಆ ಹೊಗೆಯನ್ನು ಸೇವಿಸ್ತೇವೆ. ಆ ಹೊಗೆಯನ್ನು ತೊಗೊಂಡ್ರೆ, ಗರ್ಭಿಣಿ ಹೆಂಗಸರು ತೊಗೊಂಡ್ರೆ ಮಕ್ಕಳು ಬುದ್ಧಿಮಂದ್ಯರಾಗಿ ಹುಟ್ಟುವ ಸಾಧ್ಯತೆ ಇದೆ. ಇದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವುದು. ಸೊ ಇಷ್ಟೆಲ್ಲ ಗೊತ್ತಿದ್ದರೂ ನಾನು ಅದಕ್ಕೆ ಹೇಳಿದೆ, ನಾವು ಬುದ್ಧಿವಂತರ ಜಿಲ್ಲೆ. ನಮ್ಮ ಇಷ್ಟೊಂದು ಯೂನಿವರ್ಸಿಟಿಗಳಿರುವಂಥ ಜಾಗ ಬೇರೆ ಎಲ್ಲೂ ಇಲ್ಲ ವಿಶ್ವದಲ್ಲಿ. 1 ಕಿಲೋಮೀಟರ್ಗಳಲ್ಲಿ ನಮ್ಮಲ್ಲಿ ಎಷ್ಟು ಯೂನಿವರ್ಸಿಟಿ ಇದೆ. ಆದರೆ ಈ ಯೂನಿವರ್ಸಿಟಿಯ ಪರಿಸರ ಹೇಗಿದೆ? ಇಲ್ಲಿರೋ ಯಾವುದೇ ಪ್ರೊಫೆಸರ್ಗಳು, ಯಾವುದೇ ಸೈಂಟಿಸ್ಟ್ಗಳು ಈ ಒಂದು ಕಸ ನಿರ್ವಹಣೆ ಬಗ್ಗೆ ಯಾರಾದರೂ ಆಲೋಚನೆ ಮಾಡ್ತಾ ಇದ್ದಾರಾ? ಸೊ ಹಾಗಾಗಿ ಇಲ್ಲಿಗ ನಾನು ಇನ್ನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಬಹುಶಃ ಮುಂದಕ್ಕೆ ಶ್ರೀನಾಥ್ ಶೆಟ್ಟರು ಕೂಡ ಇದರ ಪ್ರಸ್ತಾಪ ಮಾಡ್ತಾರೆ. ಸೊ ಈಗ ಇದರ ಬಗ್ಗೆ ಈ ಜನರಿಗೆ ಇದು ಜಾಗೃತಿ ಇದ್ದೋ ಇಲ್ಲದೇ ನನಗೆ ಗೊತ್ತಾಗಲ್ಲ. ಈ ಜಾಗೃತಿ ಇಲ್ಲದಿರೋ ಸಾಧ್ಯತೆ ಇಲ್ಲ. ಆದರೆ ಇದು ಯಾಕೆ ಈಗ ಆಗ್ತಾ ಇದೆ, ಇದು ಪ್ರಶ್ನೆ. ಈಗ ಒಂದು ಬಹಳ ಮುಖ್ಯವಾಗಿರುವಂಥದ್ದು ಒಂದು ಇಚ್ಛಾಶಕ್ತಿ. ನಮ್ಮ ಇಚ್ಛಾಶಕ್ತಿಯ ಕೊರತೆ ಇದೆ. ಅದು ಜನರಲ್ಲಿದೆ, ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿದೆ, ನಮ್ಮ ಜನಪ್ರತಿನಿಧಿಗಳಲ್ಲಿದೆ. ಎಲ್ಲದರ ಬಗ್ಗೆ ಚರ್ಚೆ ಆಗ್ತದೆ. ಈ ರೀತಿಯ ಒಂದು ಕಸ ನಿರ್ವಹಣೆ ಬಗ್ಗೆ ಯಾರಾದರೂ ಇದರ ಬಗ್ಗೆ ಗಮನ ಕೊಡ್ತಾರಾ? ಇದು ನಮ್ಮ ವ್ಯವಸ್ಥೆಯಲ್ಲಿರುವಂಥ, ಅಂದರೆ ನಮ್ಮಲ್ಲಿ 2 ಮುಖಗಳು. ಒಂದು ಈ ಕಸದ ಬಗ್ಗೆ ಹೇಳುವಂಥದ್ದು, ಇಂಥೆಲ್ಲ ಪ್ಲಾಸ್ಟಿಕ್ಗಳನ್ನು ಬ್ಯಾನ್ ಮಾಡಿದ್ದೇವೆ, ಅದೇ ಪ್ಲಾಸ್ಟಿಕ್ಕನ್ನು ಮತ್ತು ಆ ಬ್ಯಾನ್ ಮಾಡಿದಂಥ ಜನರೇ ಅದು ಬರುವಾಗೇನು ಮಾಡ್ತಾ ಇದ್ದೇವೆ. ಇದನ್ನು ನಿರ್ವಹಣೆ ಯಾರು ಮಾಡೋದು? ಈ ದಿಸೆಯಲ್ಲಿ ಬಹುಶಃ ನಮ್ಮ ಜನರು ಜಾಗೃತಗೊಂಡು ಈ ಬಗ್ಗೆ ಕೆಲಸ ಮಾಡಬೇಕಾಗಿದೆ. ಆ ದಿಸೆಯಲ್ಲಿ ಬಹುಶಃ ಸದ್ಭಾವನಾ ವೇದಿಕೆ ನಾವಂತೂ ಜೊತೆಗೆ ಇರ್ತೇವೆ. ಬಹುಶಃ ಇದರ ಬಗ್ಗೆ ಹೆಚ್ಚು ಜಾಗೃತಿಗೆ ಹೆಚ್ಚು ಕೆಲಸ ಕಾರ್ಯಕ್ಕೆ ಇಳಿಬೇಕು. ನಾವು ಅಲ್ಲಿ ಚಿಕ್ಕ ಚಿಕ್ಕ ಮನೆ ಮಟ್ಟದಲ್ಲಿ ಇದು ಜನರಿಗೆ ಅರ್ಥ ಆಗಬೇಕು. ಮತ್ತು ಎಲ್ಲ ನಾವೀಗ ಆಗ್ತಾ ಇರೋದು, ಈಗ ನಮ್ಮ ಮಾರ್ಗದ ಬದಿಗೆ ಬರುವ ಕಸಗಳು ನಮಗೆ ಗೊತ್ತಿದೆ. ವಿಶೇಷ ಬೇರೆ ಬೇರೆ ಕಸಗಳಿದೆ, ಅದರಲ್ಲಿ ಭಾಳ ಅಪಾಯಕಾರಿ ಕಸ. ಈ ನೋಡಿ ಎಲ್ಲಿ ಅಂದರೆ ನಮಗೆ ಈ ಒಂದು ಪ್ಯಾಡ್ ಮತ್ತು ಪ್ಯಾಂಪರ್ಸ್ಗಳು ಈಗ ಮಾರ್ಗದ ಬದಿಯಲ್ಲಿ ಸಿಗುವುದೇ ಪ್ಯಾಡ್ ಮತ್ತು ಪ್ಯಾಂಪರ್ಸ್. ಈ ಪ್ಯಾಡ್ ಪ್ಯಾಂಪರ್ಸ್ ಯಾಕೆ ಮಾರ್ಗಕ್ಕೆ ಬರ್ತದೆ? ಈ ಪ್ಯಾಡ್ ಪ್ಯಾಂಪರ್ಸನ್ನು ಬರಲಿಕ್ಕೆ ಕಾರಣ ಏನು? ಇದರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ನಮ್ಮ ಈಗ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯ ತಾಯಂದಿರು ಯಾರೇ ಇರ್ಬೋದು, ನಮ್ಮ ಮಕ್ಕಳ ಮಲವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಓಪನ್ ಡೆಫಿಕೇಷನ್ ಫ್ರೀ ಅಂತ ಹೇಳ್ತಾರೆ. ಬಯಲು ಶೌಚ ಮುಕ್ತ ಜಿಲ್ಲೆ ಇದು ಅಂತ ನಾವು ಘೋಷಣೆ ಮಾಡಿಕೊಂಡಿದ್ದೇವೆ. ಎಲ್ಲ ಪ್ರಶಸ್ತಿಗಳು ಬಂದಿದೆ, ನಮ್ಮೆಲ್ಲ ಪಂಚಾಯಿತಿಗಳಿಗೆ ಎಲ್ಲ ಸ್ಥಳೀಯಕ್ಕೆ ಬಂದಿದೆ ಪ್ರಶಸ್ತಿ. ಯಾಕೆಂದರೆ ಇದು ಬಯಲು ಶೌಚ ಮುಕ್ತ ಅಂದರೆ ಇಲ್ಲಿ ಯಾರು ಬಯಲಿಗೆ ಹೋಗುವುದಿಲ್ಲ. ಸ್ವಲ್ಪ ಮಟ್ಟಿಗೆ ಶೌಚಾಲಯಕ್ಕೆ ಹೋಗೋದು ಕಡಿಮೆ ಆಗಿತ್ತು. ಆದರೆ ಈಗ ನಮ್ಮ ಮಕ್ಕಳ ಈ ಒಂದು ಮಲವನ್ನು ನಾವು ಮಾರ್ಗಕ್ಕೆ ಬಿಸಾಡ್ತಾ ಇದ್ದೇವೆ. ನಾವು ಬಯಲು ಶೌಚ ಮುಕ್ತ ಅಂತ ಹೇಳ್ತಾ ಇದ್ದೇವೆ, ಮಲವನ್ನು ಕಳಿಸಿ. ಇದರ ಬಗ್ಗೆ ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಈ ಪ್ರಶಸ್ತಿ ತಗೊಂಡು ನಮ್ಮ ವ್ಯವಸ್ಥೆ ಇರಲಿ, ಯಾರೇ ಇರಲಿ.
ಇದನ್ನು ನಿಲ್ಲಿಸಲಿಕ್ಕೆ ಯಾರಿಗೆ ಸಾಧ್ಯ? ಇದು ಖಂಡಿತ ಸರ್ಕಾರಕ್ಕೆ ಆಗುವುದಿಲ್ಲ. ನಮ್ಮ ಜನ ಇದನ್ನು ರಿಯಲೈಸ್ ಮಾಡಬೇಕು. ಸೊ ಈ ದಿಸೆಯಲ್ಲಿ ಬಹುಶಃ ನಮ್ಮಂಥವರು ಸ್ವಲ್ಪ ಆಲೋಚನೆ ಮಾಡಿ ಸ್ಥಳೀಯ ಮಟ್ಟದಲ್ಲಿ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ, ಮನೆ ಮಟ್ಟದಲ್ಲಿ ಈ ಕಸ ಅಂದ ಕೂಡಲೇ ನಾವು ತಿಳ್ಕೊಳ್ಳೋದೇ ಬೇರೆ. ನಮ್ಮ ಕಸವನ್ನು ಯಾರೋ ವಿಲೇವಾರಿ ಮಾಡಬೇಕು. ನಮ್ಮ ಕಸ ನಮ್ಮದೇ ಜವಾಬ್ದಾರಿ ಅಂತ ನಮ್ಮ ಮನಸ್ಸಿಗೆ ಯಾವಾಗ ಬರುವುದಿಲ್ಲ, ಅಲ್ಲಿವರೆಗೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ದಿಸೆಯಲ್ಲಿ ನಾವು ಸ್ವಲ್ಪ ಹೆಚ್ಚು ಜಾಗೃತಿ ಮೂಡೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸದ್ಭಾವನದವರು ಮತ್ತು ಪೊಸಕರನ್ನು ಸೇರಿ ಮಾಡಿದ್ದಾರೆ. ಮತ್ತು ಇದಕ್ಕೆ ಈ ಒಂದು ಸದ್ಭಾವನಾ ವೇದಿಕೆ ಉದ್ದೇಶ ಕೂಡ ಭಾಳ ನಮಗೆ ಸ್ಪಷ್ಟ ಇದೆ. ನಮ್ಮ ಭಾರತ ದೇಶಕ್ಕೆ ಈಗ ಆರ್ಥಿಕ ಕೊರತೆ ಇಲ್ಲ, ಅಂದರೆ ಕೊರತೆ ಇದೆ, ಆದರೆ ಆರ್ಥಿಕ ಕೊರತೆ ದೊಡ್ಡ ಸಮಸ್ಯೆ ಅಲ್ಲ. ನಮ್ಮ ದೇಶಕ್ಕೆ ಕೊರತೆ ಇರೋದು ಪ್ರೀತಿಯ ಕೊರತೆ. ಪ್ರೀತಿ ಕೊರತೆಯಿಂದಾಗಿ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಭಾವನೆ ಅವರು ಹೇಳಿದರು, ಮನೋಸ್ಥಿತಿ, ನಮ್ಮ ಮನೋಸ್ಥಿತಿಯಲ್ಲಿ ಬದಲಾವಣೆ ಆಗಬೇಕಾಗಿದೆ. ನಮಗೆ ಒಂದು ರಾಂಗ್ ಮೈಂಡ್ ಸೆಟ್ ಆಗಿದೆ. ಸೊ ನಾವು ಈ ಪ್ರೀತಿಯ ಹೊರತೆ ನಮ್ಮಲ್ಲಿ ಇತ್ತು. ನಮ್ಮ ಭಾರತ ದೇಶಕ್ಕೆ ಹೆಸರಿದ್ದದ್ದೇ ನಾವು ಪ್ರೀತಿಯ ಹೊರತೆ ಇತ್ತು ನಮ್ಮ ದೇಶದಲ್ಲಿ. ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿರಲಿಲ್ಲ. ಆದರೆ ಈಗ ಈ ಸಮಸ್ಯೆ ಬಂದಿದೆ, ಈ ಪ್ರೀತಿಯ ಕೊರತೆ. ಈ ಪ್ರೀತಿಯ ಕೊರತೆಯನ್ನು ನೀಗಿಸಿ ಪ್ರೀತಿಯ ಹೊರತೆ ತರುವಲ್ಲಿ ಬಹುಶಃ ಈ ಸದ್ಭಾವನಾ ವೇದಿಕೆ ಮೂಲಕ ಕೆಲಸ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಒಟ್ಟು ಸೇರಿಬೋದು. ಇಂಥ ಕೆಲಸ ಹೆಚ್ಚಾಗಬೇಕು. ಈ ಕೆಲಸಕ್ಕೆ ಈಗ ಇಲ್ಲಿ ಸೇರಿದಾಗ ನಾವು ಕಾಣ್ತದೆ, ಇದಕ್ಕೆ ತುಂಬ ಜನ ಈಗ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ನಿರೀಕ್ಷೆ ಮಾಡಲಿಕ್ಕೆ. ಇದು ಬಹುಶಃ ನಾವು ಈಗ ಮಾಡ್ತಾನೆ ಹೋಗಬೇಕು. ಯಾಕಂದರೆ ಇಂಥ ಕೆಲಸ ಈಗ ಬೇಡ. ಜನರಿಗೆ ಈ ಪ್ರೀತಿ ಹಂಚುವ ಕೆಲಸ, ಮನಸ್ಸು ಕಟ್ಟುವ ಕೆಲಸಕ್ಕೆ ಎಲ್ಲದಕ್ಕೆ ನಾವು ಸೇರ್ತೇವೆ. ಆದರೆ ಇಂಥ ಕೆಲಸಕ್ಕೆ ಜನ ಕಡಿಮೆ. ಇದಕ್ಕೆ ಹಣ ಬೇಕಾಗಿಲ್ಲ, ಮನಸ್ಸು ಕಟ್ಟಲಿಕ್ಕೆ, ಪ್ರೀತಿ ಹಂಚಲಿಕ್ಕೆ ಹಣ ಬೇಕಾಗಿಲ್ಲ. ಆದರೆ ಅದೀಗ ಸಮಸ್ಯೆ ಇದೆ. ಸೊ ಆ ದಿಸೆಯಲ್ಲಿ ನಾವು ಕೆಲಸ ಮಾಡುವಂಥ ಅಷ್ಟೇ ನಾನು ಹೇಳ್ತೇನೆ. ಮುಂದಕ್ಕೆ ಭಾಳ ಒಳ್ಳೆಯ ಇಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಶ್ರೀನಿವಾಸ್ ಶೆಟ್ಟರ್ ಇದ್ದಾರೆ. ಅದಕ್ಕೆ ಸ್ವಲ್ಪ ಹೆಚ್ಚು ಯಾರಿಗೂ ಉಪದೇಶ ಬೇಕಾಗಿಲ್ಲ. ಈಗ ಸ್ವಚ್ಛತೆಗೆ ಬೇಕಿಲ್ಲ ಭಾಷಣ, ನಮ್ಮ ಕಾರ್ಯದಲ್ಲಿ ಮಾಡಿ ತೋರಿಸುವುದು ನಮ್ಮ ವ್ಯಕ್ತಿತ್ವಕ್ಕೆ ಭೂಷಣ. ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಬೇಕು. ಪ್ರತಿಯೊಬ್ಬರು ಇದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಆದರೆ ಬಹುಶಃ ಆಗ್ತದೆ. ಈ ದಿಸೆಯಲ್ಲಿ ಹೇಗೆ ಮಾಡುವ ಬೇಕಾದ್ರೆ ಮುಂದೆ ಸ್ವಲ್ಪ ಸಂವಾದ ಮಾಡುವ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಿ ಮಾನ್ಯ ಸದ್ಭಾವನಾ ವೇದಿಕೆಯವರು ಮತ್ತು ಹೊಸ ಕೊರಲ್ನವರು. ಇದು ಯಾಕೆ ಅಂದರೆ ನನಗೊಂದು ಭಾಳ ಖುಷಿಯಲ್ಲಿ ನಾವು ಬಂದಿದ್ದೇವೆ. ಯಾಕೆಂದರೆ ಸ್ವಚ್ಛತೆ ಬಗ್ಗೆ ತುಂಬ ಸಭೆ ಸಮಾರಂಭಗಳಾಗ್ತದೆ, ಆದರೆ ಈ ಸ್ವಚ್ಛತೆಗೆ ಸಂಬಂಧಪಟ್ಟು ಯಾರು ಇಷ್ಟವರೆಗೆ ನಾನು ನೋಡಿಲ್ಲ ಈ ಕಾರ್ಯಕ್ರಮ ಸಂಘಟಿಸುವಂಥದ್ದು. ಆ ದಿಸೆಯಲ್ಲಿ ನೀವೊಂದು ಹೊರಟಿದ್ದೀರಲ್ಲ, ಈ ಸ್ವಚ್ಛತೆ ಕಸ ನಿರ್ವಹಣೆ ಬಗ್ಗೆ ನೋಡಿ ಯಾರೂ ಮಾತಾಡ್ತಾ ಇಲ್ಲ. ಇಷ್ಟು ಕಸ ಇದೆ, ಯಾರು ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ, ಒಂದು ಸಾಮೂಹಿಕವಾಗಿ ಚರ್ಚೆ ಮಾಡ್ತಾ ಇಲ್ಲ. ಇದಕ್ಕೆ ನಾವು ಏನಾದರೂ ಮಾಡಬೇಕು, ಯಾರಿಗೆ ಅನಿಸ್ತಾ ಇಲ್ಲ. ಆದರೆ ನಿಮಗೆ ಇದು ಬಂದಿದೆ, ಹಾಗಾಗಿ ನನಗೆ ಭಾಳಷ್ಟು ನಿಮ್ಮ ಸಂತೋಷ ಇದೆ. ನಿಮ್ಮ ಒಂದು ಪ್ರಯತ್ನವನ್ನು ಖಂಡಿತ ಮೆಚ್ಚಿದ್ದೇವೆ. ನಾವು ಒಟ್ಟು ಸೇರಿ ಏನಾದರೂ ಮಾಡುವ. ನಮ್ಮ ಈ ಒಂದು ಸುಂದರ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಸದಿಂದ ಮುಕ್ತ ಮಾಡುವ. ಕಸ ಮುಕ್ತ ಮನೆ, ಕಸ ಮುಕ್ತ ಆಗಬೇಕಾದ್ರೆ ನಮ್ಮ ಮನಸ್ಸು, ಈಗ ಕಸ ಯಾಕಿದೆ, ಕಸ ಯಾಕೆ ಬಂದಿದೆ, ನಮ್ಮ ಮನಸ್ಸು ಶುದ್ಧ ಇಲ್ಲ. ನನ್ನನ್ನು ಸೇರಿಸಿ ಎಲ್ಲ ವಿಚಾರದಲ್ಲಿ ಮನಸ್ಸು ಶುದ್ಧ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸು 100ಕ್ಕೆ 100 ಶುದ್ಧ ಆದರೆ ಕಸ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಶುದ್ಧ ಮನಸ್ಕ ಅವನ ಕಸವನ್ನು ಬೇರೊಬ್ಬರ ಜಾಗಕ್ಕೆ ಹೇಗೆ ಬಿಸಾಡ್ತಾನೆ? ಹಾಗಾಗಿ ಯಾರ್ಯಾರು ನಾವು ಕಸವನ್ನು ಬೇರೆ ಕಡೆ ಬಿಸಾಡ್ತೇವೆ, ನಮ್ಮ ಕಸವನ್ನು ನಿರ್ವಹಣೆ ಮಾಡುವುದಿಲ್ಲ, ನಾವು ಖಂಡಿತ ಶುದ್ಧ ಮನಸ್ಕರಲ್ಲ. ಹಾಗಾಗಿ ಫಸ್ಟಿಗೆ ನಮ್ಮ ಮನಸ್ಸು ಶುದ್ಧ ಮಾಡೋಣ. ನಮ್ಮ ಮನಸ್ಸು ಶುದ್ಧ ಆದರೆ ಖಂಡಿತ ನಮ್ಮ ಗ್ರಾಮ ಶುದ್ಧ ಆಗ್ತದೆ. ಈ ದಿಸೆಯಲ್ಲಿ ಇವತ್ತಿನ ಕೆಲಸ ಭಾಳ ಅರ್ಥಪೂರ್ಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಎರಡೂ ಕೂಡ ಮಾನವ ಸಮಾಜವನ್ನು ಮಸನದತ್ತ ಕೊಂಡೊಯ್ಯುವ ಎರಡು ಮುಖ್ಯ ವಿಷಯಗಳು ದಕ್ಷಿಣತೆಯಲ್ಲಿ ಹಿಂದೆ ಇದೆ. ಸ್ವಚ್ಛತೆಯ ಪ್ರಾಮುಖ್ಯತೆ ಹಾಗೂ ಕಸಮುಕ್ತ ಮಾಡುವಲ್ಲಿ ಸಾರ್ವಜನಿಕರ ಇಚ್ಛಾಶಕ್ತಿ ಕೂಡ ಅಗತ್ಯ ಎಂಬುದನ್ನು ಉತ್ತಮ ರೀತಿಯಲ್ಲಿ ನಮಗೆ ಮನವರಿಕೆ ಮಾಡಿಕೊಂಡಂತಹ ಶ್ರೀ ಕೃಷ್ಣಮೂಲ್ಯ ನಿರ್ದೇಶಕರು ಜನಶಿಕ್ಷಣ ಟ್ರಸ್ಟ್ ಇವರಿಗೆ ಧನ್ಯವಾದಗಳು. ಇವತ್ತು ಸದ್ಭಾವನಾ ವೇದಿಕೆ ಉಳ್ಳಾಲ ಹೊಸರು ಕುರಲ್ ಬಳಗಾರವರ ಸಂಯುಕ್ತ ಆಶ್ರಯದಲ್ಲಿ ಮಾದಕ ವ್ಯಸನ ಮತ್ತು ಸ್ವಚ್ಛತಾ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ನಿಜವಾಗ್ಲೂ ಸಮಗ್ರ ಉಳ್ಳಾಳ ನಾಗರಿಕ ಬಂಧುಗಳು ಹೆಮ್ಮೆ ಪಡುವಂಥ ವಿಚಾರ. ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಒಂದು ದೇಹವಾಕ್ಯಗಳೊಂದಿಗೆ ಈ ಒಂದು ಸದ್ಭಾವನಾ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿದ್ದೀರಿ. ಭಾಳ ಸಂತೋಷ ನನಗೆ. ಅದರಲ್ಲಿ ವಿಶೇಷವಾಗಿ ಮೊದಲು ಗಣ್ಯರಿಗೆ ನಾನು ಭಾಳ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಈ ವೇದಿಕೆಯ ಗಣ್ಯರಲ್ಲಿರುವಂಥ ಸೀನ್ ಶೆಟ್ಟಿಯವರೇ, ಕೃಷ್ಣಮೂಲ್ಯರವರೇ, ಪ್ರಸಾದ್ ರೈ ಕಲ್ಲಿಮಾರವರೇ, ಮತ್ತು ಸದಾನಂದ್ ಅವರೇ, ವೇದಿಕೆಯ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಗೌರವಾನ್ವಿತ ಒಳ್ಳೆ ಸದ್ಭಾವನಾ ಮನಸ್ಸುಳ್ಳವರೇ, ಹಾಗೆ ಇನ್ನೊಂದು ವಿಶೇಷವಾಗಿ ನಮ್ಮ ಗುರುಗಳು, ಹೆಸರು ಗೊತ್ತಾಗಲಿಲ್ಲ, ಅಕ್ಬರ್ ಸರ್ ಅಂಡ್ ಮತ್ತು ಸಹಾದ್ರೋಹಿಗಳಿಗೆ ವಿಶೇಷವಾಗಿ ನಾನು ಗೌರವ ಸಲ್ಲಿಸ್ತೇನೆ. ಇವತ್ತು
ಅಕ್ಬರ್ ಅವರು ನನಗೆ ಅನ್ವರ್ ಅವರು ಒಂದು ಮಾಡಲ್ಲು ಸಾಜಿದ್ ಅವರೇ. ಅನ್ವರು ಆ ಏಜ್ಗೆ ಅಷ್ಟು ಆಕ್ಟಿವ್ ಆಗಿ ನನ್ನ ಹತ್ರ ಬಂದು, ಸಾಹೇಬ್ರೆ ನೀವು ಕಾರ್ಯಕ್ರಮಕ್ಕೆ ಬರಬೇಕು, ಮಾದಕ ವ್ಯಸನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೇಕು, ನಾವು ಮಾಡ್ತಾ ಇದ್ದೀವಿ, ನಮ್ಮೂರು ಸ್ವಚ್ಛಗೊಳಿಸ್ಬೇಕು ನೋಡಿ. ಅವರೇ ನಮಗೆ ಮಾದರಿ ನಿಜವಾಗ್ಲು. ಆ ಏಜಲ್ಲಿ ಅವರು ನನ್ನ ಹತ್ರ 2-3 ಅವ್ರಿಗೆ ನಡ್ಕ ಬರೋದೇ ಕಷ್ಟ, ಅದರೊಳಗೆ ಬಂದು ನನಗೆ ಇನ್ವಿಟೇಷನ್ನು ಕೊಡೋಕ್ಕೆ ಬಂದರು, ಇನ್ವಿಟೇಷನ್ ಬರೋಕ್ಕಿಂತ ಮುಂಚೆ ಪರ್ಮಿಷನ್ ತಗೊಳಕ್ಕೂ ಬಂದರು, ಮತ್ತೆ ಬರ್ತಿರಲ್ವ ಅಂತ ಕೇಳಕ್ಕೆ ಬಂದರು. ಅದು ಸದ್ಭಾವನೆ ಅಂತ, ಅದು ಸಂಸ್ಕಾರ ಅಂತ. ನಮ್ಮ ಗುರುಗಳು ಹೇಳಿದರು, ಒಳ್ಳೆ ಮನಸ್ಸುಗಳಿದ್ದರೆ ಮಾತ್ರ ಊರನ್ನು ಸ್ವಚ್ಛ ಮಾಡೋಕ್ಕಾಗುತ್ತೆ ಅಂತ. ಎಂಥ ಮನಸ್ಸುಗಳು? ಒಳ್ಳೆ ಮನಸ್ಸುಗಳು. ಒಳ್ಳೆ ಮನಸ್ಸುಗಳು ನೋಡಬೇಕು ಅಂದರೆ ನಮ್ಮ ಅನ್ವರ್ನವ್ರು ನೋಡ್ಬೇಕು ನೋಡಪ್ಪ. ಏನಂತೀರಿ? ನಿಜ. ಯಾಕೆಂದರೆ ಅಷ್ಟು ಈಸಿ ಅಲ್ಲ ಒಳ್ಳೆ ಮನಸ್ಸುಗಳು ಬರುವಂಥದ್ದು. ಸೊ ಮಾದಕ ವ್ಯಸನ ಬಗ್ಗೆ ಒಂದೆರಡು ಮಾತಾಡಿ ಅಂತ ಹೇಳಿದ್ದಾರೆ. ಸುಮಾರು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಒಳ್ಳೆ ಫ್ಯಾಕಲ್ಟೀಸ್ ಲೆಕ್ಚರ್ಸರ್ಸ್ ಇದ್ದಾರೆ. ನಾನು ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಒಂದು ಮಾದಕ ವ್ಯಸನದ ಬಗ್ಗೆ ನಾನು ನಿಮಗೆ 1-2-3 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಗಣ್ಯರೇ, ಇವತ್ತೇನು ಮಾದಕ ವ್ಯಸನದ ಬಗ್ಗೆ ಮಾತಾಡೋಕ್ಕೆ ಹೋದರೆ ಭಾಳ ದೊಡ್ಡ ಒಂದು ವಿಷಯ, ಇದು ದೊಡ್ಡ ವಿಷಯ. ಇದೊಂದು ಒಂದು ದಿವಸದ ಮುಗಿಯುವಂಥ ವಿಚಾರ ಅಲ್ಲ, ಇದೊಂದು ಸಂಕೀರ್ಣ ಒಂದು ಕಾರ್ಯಕ್ರಮವಾಗಿ ಆಗಬೇಕಾಗುತ್ತೆ. ಆದರೂ 1-2 ನಿಮಿಷಗಳ ಕಾಲ ಒಂದು ಮಾದಕ ವ್ಯಸನದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಮಾದಕ ವ್ಯಸನ ಕೇವಲ ಇತ್ತೀಚೆಗೆ ಬಂದಿರೋವಂಥದ್ದಲ್ಲ, ರಾಜ ಪರಂಪರೆಯಿಂದ ಬಂದಿರೋವಂಥ ಒಂದು ಪಿಡುಗು. ಹೇಗೆ ಜಾತಿ ವ್ಯವಸ್ಥೆ ಬಂದಿದೆ ಅದೇ ರೀತಿ ವ್ಯವಸ್ಥೆಯಿಂದಲೂ ಈ ಮಾದಕ ವ್ಯಸನ ನಮ್ಮ ಜೊತೆಲೇ ಬಂದು ಈಗಲೂ ಅದನ್ನು ರೂಪಗಳನ್ನು ಬೇರೆ ಆಗಿದೆ, ರೂಪಗಳು ಬೇರೆಯಾಗಿದೆ ಅಷ್ಟೇ. ಅದರದ ಎಫೆಕ್ಟು ಒಂದೇ. ಎಲ್ಲ ಆರ್ಗಾನ್ಸ್ಗೆ ಬಾಡಿಗೆ ತೊಂದರೆ ಕೊಡೋದೇ ಒಂದೇ ಬಿಟ್ಟರೆ ಅದು ರೂಪ ಮಾತ್ರ ಚೇಂಜ್ ಮಾಡಿದ್ದಾರೆ. ಈಗ ಹೆಂಗೆ ನಾವು ಮೊದಲು ನಮ್ಮ ತಾತ ಮುತ್ತಾತರು ಚಡ್ಡಿ ಕಟ್ತಿದ್ರು, ಈಗ ಪ್ಯಾಂಟ್ ಇಟ್ಕೊಂಡಿದ್ದೀವಲ್ಲ, ಹಂಗೆ ಅದರ ಒಂದು ರೂಪರೇಷೆಗಳನ್ನು ಬೇರೆಯಾಗಿದೆ. ನಾವು ಮಾದಕ ವ್ಯಸನವನ್ನು ವಿಶೇಷವಾಗಿ ಉಳ್ಳಾಳದಲ್ಲಿ, ನಾನು ಉಳ್ಳಾಳ ಪೊಲೀಸ್ ಇನ್ಸ್ಪೆಕ್ಟರ್, ನಾವು ಮೂಲತಃ ಹಾಸನ ಜಿಲ್ಲೆಯವರು. ಇಲ್ಲಿಗೆ ಬರೋಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಬಾಲಕೃಷ್ಣ ನೋಡಪ್ಪ, ನಮ್ಮಲ್ಲಿ ಮಾದಕ ವ್ಯಸನ ಜಾಸ್ತಿ ಇದೆ, ಡ್ರಗ್ಸ್ ಮಾಫಿಯಾ ಜಾಸ್ತಿ ಇದೆ, ನಮ್ಮಲ್ಲಿ ಮಾರಲ್ ಪೊಲೀಸ್ ಜಾಸ್ತಿ ಇದೆ, ಇದನ್ನು ಕಂಪ್ಲೀಟು ನೀವು ತಡೆಗಟ್ಟಬೇಕು, ಕಂಪ್ಲೀಟು ಇದಕ್ಕೆ ಪ್ರೋತ್ಸಾಹ ನಾವೆಲ್ಲ ನಾಗರಿಕರು ನಾವೆಲ್ಲ ನಿಮಗೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ, ಅದನ್ನು ನಿನ್ನ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚು ಒತ್ತು ಕೊಡೋ ಅಂಥ ಕೆಲಸ ಆಗಬೇಕು. ನಮ್ಮಲ್ಲಿ ಡ್ರಗ್ಸಿಂದ ಭಾಳ ಜನ ವಿದ್ಯಾರ್ಥಿಗಳು ಪೋಷಕರು ಇದರಿಂದ ನೊಂದು ಹೋಗಿದ್ದಾರೆ ಅನ್ನೋ ಮಟ್ಟಕ್ಕೆ ಖಂಡಿತ ಹೇಳಿದರು ಸರ್. ಆಯಿತು ಸರ್ ಅಂತ ಹೇಳಿದೆ, ಬಂದೆ. ಇಲ್ಲಿ ಎಷ್ಟಿದೆ ಅಂದರೆ 10 ಜನ ಹುಡುಗರನ್ನ ಹಿಡ್ಕೊಂಡ್ರೆ ಅದರಲ್ಲಿ 3 ಜನ 4 ಜನ ಮಾದಕ ವ್ಯಸನ ಸ್ಟೂಡೆಂಟ್ಗಳು ಇದ್ದಾರೆ. ಇದನ್ನು ಯಾವ ರೀತಿ ಮಾಡಬೇಕು? ನಾನು ಬಂದು ಇವತ್ತು 4 ತಿಂಗಳಿಗೆ ಸುಮಾರು ಒಂದು 40-50 ಕೇಸ್ ಹಾಕಿದ್ದೀವಿ. ಈ ಕೇಸ್ ಹಾಕೋಕ್ಕೆ ಪೊಲೀಸ್ ಸ್ಟೇಷನ್ಸ್ ಇದೆ, ಮತ್ತು ಎಕ್ಸೈಸ್ ಇಲಾಖೆ ಇದೆ, ನಾರ್ಕೋಟಿಕ್ ಡ್ರಗ್ಸ್ ಇಲಾಖೆ ಇದೆ, ಹಲವಾರು ಇಲಾಖೆಗಳು ಸರ್ಕಾರ ಸ್ವಾಮ್ಯದಲ್ಲಿ ನಡೆಯುವಂಥ ಒಂದು ಇಲಾಖೆಗಳು ಇವನ್ನ ಕಾರ್ಯಾಚರಣೆ ಮಾಡ್ತೀವಿ. ವಿಶೇಷವಾಗಿ ಸ್ಥಳೀಯವಾಗಿ ಪೊಲೀಸ್ ಠಾಣೆಯಲ್ಲಿ ನಾವು ಈ ಡ್ರಗ್ಸ್ ಬಗ್ಗೆ ಜಾಸ್ತಿ ಕಾರ್ಯಾಚರಣೆ ಮಾಡಿ ಅದನ್ನು ಡ್ರಗ್ಸ್ ಮಾಫಿಯಾದರ ಬಗ್ಗೆ ಮತ್ತು ಪೆಡ್ಲರ್ಗಳ ಬಗ್ಗೆ, ಕನ್ಸ್ಯೂಮರ್ಸ್ ಬಗ್ಗೆ ಅದನ್ನು ಪತ್ತೆ ಹಚ್ಚಿ ಕೇಸ್ ಮಾಡೋವಂಥದ್ದು ನಮ್ಮದು ವಾಡಿಕೆ ಮಾಡ್ತಾ ಇದ್ದೀವಿ. ಆದರೆ ಇದನ್ನು ಪ್ರಿವೆಂಟ್ ಮಾಡೋದು ಹೆಂಗೆ? ನಾವು ಜಾಸ್ತಿ ಸಿಗಾಕೊಳ್ಳೋದೇ ವಿದ್ಯಾರ್ಥಿಗಳು, ಯಾರು ಏಜ್ಡ್ ಪರ್ಸನ್ ಯಾರು ಸಿಗಾಕೊಳ್ತಾಯಿಲ್ಲ. ನನಗೆ ಶಿಕ್ಷಣ ಇಲಾಖೆಯವರು, ಈ ಶಿಕ್ಷಣ ಕಲಿತಾ ಇರೋರು, ಇಲ್ಲ ಶಿಕ್ಷಣ ಮುಗಿಸಿ ಒಂದು ಜಾಬ್ ಮಾಡ್ತಾ ಇರೋರು ಇದ್ರ ಬಗ್ಗೆ ಹೆಚ್ಚು ಬಲಿ ಆಗ್ತಾವ್ರೆ. ಏನು ಮಾಡೋದು ಅಂತ ಹೇಳಿದಾಗ ನಾವು ಖಂಡಿತ ನಮ್ಮ KS ಹೆಗಡೆ ಮತ್ತು ಕಣಚೂರು ನಮ್ಮ ಎನ್ನಪ್ಪಯ್ಯ ಸಂಸ್ಥಾಪಕರಿಗೆ ನಾನು ಭೇಟಿಯಾದ ಸಂದರ್ಭದಲ್ಲಿ ಈ ವರ್ಷದಿಂದಲೇ ಅಡ್ಮಿಷನ್ ಮಾಡ್ಕೊತಾರಲ್ಲ ಮೆಡಿಕಲ್ ಕಾಲೇಜು, ಎನಿ ಸ್ಟೂಡೆಂಟ್ ಅಡ್ಮಿಷನ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಒಂದು ಡ್ರಗ್ಸು ಬಗ್ಗೆ ಒಂದು ಮೆಡಿಕಲ್ ಟೆಸ್ಟ್ ಆಗಬೇಕು, ಬ್ಲಡ್ ಟೆಸ್ಟ್ ಆಗಬೇಕು, ಮತ್ತು ಮಧ್ಯಂತರದಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಆಗಬೇಕು, ಕೊನೆ ಹೋಗೋವಂಥದ್ರಲ್ಲಿ ಮೆಡಿಕಲ್ ಟೆಸ್ಟ್ ಆಗಬೇಕು ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಭಾಳ ಉತ್ತಮ ಸಲಹೆ ಅಂತ ಹೇಳಿ ಈ 3 ಮೆಡಿಕಲ್ ಕಾಲೇಜ್ ಸಂಸ್ಥಾಪಕರು ಖಂಡಿತ ಇದನ್ನು ನಾವು ಅಪ್ಲಿಕೇಶನಲ್ಲೇ ಸೇರಿಸ್ಬಿಡ್ತೀವಿ ಅಂತ ಹೇಳಿ ಈ ವರ್ಷದಿಂದ ಅಪ್ಲಿಕೇಶನ್ ಇಂಪ್ಲಿಮೇಷನ್ ಮಾಡಿದ್ದಾರೆ. ಅಂದರೆ ಅಲ್ಲಿ ನಮಗಿಲ್ಲಿ ಬಲಿ ಆಗ್ತಿರೋದು ಸ್ಟೂಡೆಂಟ್ಗಳು. ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚು ಡ್ರಗ್ಸ್ ಮಾಫಿಯಾ ಇರೋದು ಪಂಜಾಬು. ಯಾಕೆಂದರೆ ಪಂಜಾಬು ನಮ್ಮ ಅನ್ಯ ರಾಷ್ಟ್ರದ ಒಂದು ಬಾರ್ಡ್ರು. ಆ ಪಂಜಾಬಿಂದ ಬರ್ತದೆ, ಅಲ್ಲಿಂದ ಬಂದು ಅನ್ಯ ರಾಷ್ಟ್ರಗಳಿಂದ ಬಂದು ನಮ್ಮ ಕೇರಳ ಬಾರ್ಡ್ರು, ಈ ಥರ ನಮ್ಮ ನದಿ ಮೂಲದಿಂದ ಯಾರವೆ ಇಲ್ಲಿ ಜಾಸ್ತಿ ಬಾರ್ಡ್ರ್ಗಳವೆ, ಅಲ್ಲಿ ಜಾಸ್ತಿ ಡ್ರಗ್ಸ್ ಮಾಫಿಯಾಗಳು ಜಾಸ್ತಿ. ಅದು ನಮ್ಮದು ಸಹ ಬಾರ್ಡ್ರ್ ಏರಿಯಾ ಅದರಲ್ಲಿ ವಿಶೇಷವಾಗಿ ನಮ್ಮದು ಆ ಪಕ್ಕದ ರಾಜ್ಯ ಅಲ್ಲಿಂದ ಬರೋವಂಥದ್ದೇ ಜಾಸ್ತಿ. ಆದ್ದರಿಂದ ಇದು ನಾವು ಸವಾಲಾಗಿ ಸ್ವೀಕರಿಸಲೇಬೇಕು. ಇದರಲ್ಲಿ ನಮ್ಮದೇ ಆದ ಪೋಷಕರದು ಮತ್ತು ಈ ಥರ ನಮ್ಮ ಸದ್ಭಾವನೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳದ್ದು ಮತ್ತು ಸಂಘ ಸಂಸ್ಥೆಗಳದ್ದು ಪಾತ್ರ ಬಹಳ ಇದೆ ಈ ಮಂಗಳೂರಿನ ಮತ್ತು ವಿಶೇಷವಾಗಿ ಉಳ್ಳಾಳದಲ್ಲಿ.
ನೀವೆಲ್ಲ ನಾನು ನೋಡ್ತಾ ಇದ್ದೀನಿ, ಪ್ರತಿಯೊಂದು ಸಂಘ ಸಂಸ್ಥೆಗಳು ಡ್ರಗ್ಸ್ ಬಗ್ಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗು, ಯಾವುದೇ ಕ್ರೀಡೆಗೆ ಹೋಗು, ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಪ್ರತಿಯೊಬ್ಬ ಉತ್ತಮವಾದಂಥ ಗಣ್ಯರು ಇಲ್ಲಿ ಪ್ರತಿಯೊಂದಕ್ಕೂ ನೀವು ಇದ್ರ ಬಗ್ಗೆ ಮದ್ಯ ವ್ಯಸನದ ಬಗ್ಗೆ ಒಂದು 4 ಮಾತು ಹೇಳ್ತೀರಾ. ಮದ್ಯ ವ್ಯಸನ ಮುಕ್ತ ಆಗಬೇಕು ಅಂತ 100ಕ್ಕೆ 75 ಭಾಗ 80 ಭಾಗ ಇಲ್ಲಿ ಗಣ್ಯರು ಮದ್ಯವ್ಯಸನ ಮುಕ್ತ ಮಾಡೋಕ್ಕೋಸ್ಕರ ಮನಸ್ಸನ್ನು ಉಳ್ಳವರು ಅಂತ ನಾನಾದರೂ ಭಾವಿಸ್ತೀನಿ. ಆ ಥರ ಕಾರ್ಯಕ್ರಮದಲ್ಲಿ ನೀವು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀರಾ. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮದೇ ಆದ ಒಂದು ಪಾತ್ರಗಳಿವೆ. ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಪೊಲೀಸ್ ಇಲಾಖೆ ನೀವು ಯಾರೋ ಇನ್ಫಾರ್ಮೇಷನ್ ಕೊಡ್ತೀರಾ, ಹಿಡಿದು ಬಿಡ್ತೀವಿ, ಮತ್ತು ನಾವು ಅವ್ರು ಜೈಲಿಗೆ ಕಳಿಸ್ತೀವಿ ನಂತರ ಅದೇನು ಆಗಲ್ಲ ಅನ್ನೋಂಗಿಲ್ಲ. ನಮ್ಮ ತಂದೆ ತಾಯಿಗಳದ್ದು, ಪೋಷಕರದು, ಸಮಾಜದ್ದು ಭಾಳ ಪ್ರಮುಖ ಪಾತ್ರ ಇದೆ. ಇಲ್ಲಿಗಂದ್ರೆ ಇಲ್ಲಿ ಬಂದಿರೋದು ಕೆಲವೇ ಮಂದಿ. ನಮ್ಮ ಸಾಹೇಬರು ಹೇಳಿದರು, ಸದಾನಂದ ಅವರು, ಭಾಳ ಕಡಿಮೆ ಸಂಖ್ಯೆ ಇದೆ. ಈ ಥರ ಕಾರ್ಯಕ್ರಮಗಳಿಗೆ ಹೆಚ್ಚು ಜನಸಂಖ್ಯೆ ಸೇರೋವಂಥದ್ದು ಆಗಬೇಕು. ಫಸ್ಟ್ ಮನಸ್ಥಿತಿ ಅಲ್ಲಾದಾಗ ನಾವು ಜಾಗೃತಿ ಮೂಡಿಸೋವಂಥದ್ದು ಜನಗಳಿಗೆ ಮಾತ್ರ. ಇಲ್ಲಿ ಕೂತಿರೋರು ಯಾರು ಡ್ರಗ್ಸ್ ಬಗ್ಗೆ ಯಾರಿಗೂ ಆ ಕಾಳಜಿ ಅವಶ್ಯಕತೆ ಇಲ್ಲ. ಎಲ್ಲ ಸದ್ಭಾವನೆ ಇರೋವಂಥವ್ರು ಮಾಡೋ ಅಂಥ ಮಕ್ಕಳುಗಳಿಗೆ, ತಂದೆ ತಾಯಿಗಳು ಪ್ರಮುಖ ಪಾತ್ರ ಜಾಸ್ತಿ ಇದೆ ಅಂತ ನಾನಾದರೂ ಭಾವಿಸ್ತೀನಿ. ಬಂಧುಗಳೇ, ಇವತ್ತು ಅವ್ರ ಮಕ್ಕಳನ್ನ ನಾವು ಏನು ಮಾಡಬೇಕು, ನಮ್ಮ ತಂದೆ ತಾಯಿ ಪಾತ್ರಗಳೇನು ಅಂತ ನಾನಾದರೂ ಅಂದಾಗ ಆ ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಲೇಬೇಕು. ಏನು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿಲ್ಲ, ಅವರು ಶಾಲೆಗೆ ಹೋಗಿ ವಾಪಸ್ ಬರ್ತಾವ್ರೆ, ಅವರು ಬೆಳಗಿಂದ ಸಂಜೆವರೆಗೆ ಅವರ ಬಾಡಿ ಲ್ಯಾಂಗ್ವೇಜ್ನ ತಂದೆ ತಾಯಿಗಳು ಒಂದು 4 to 5 days ಅಬ್ಸರ್ವ್ ಮಾಡಿಬಿಟ್ರೆ ನನ್ನ ಮಗ ಪರ್ಫೆಕ್ಟ್ ಆಗಿದ್ದಾನೋ ಇಲ್ವೋ ಅಂತ ಗೊತ್ತಾಗ್ತದೆ. ಏನಾರು ಕನ್ಸ್ಯೂಮ್ ಮಾಡಿದಾನೋ ಇಲ್ವೋ, ಅವನು ನಾರ್ಮಲ್ ಆಗಿದ್ದಾನೋ ಇಲ್ಲ ಅಬ್ನಾರ್ಮಲ್ಲೋ ಅಂತ ಫಸ್ಟು ಪತ್ತೆ ಹಚ್ಚದೆ ಶಾಲೆ ತಂದೆ ತಾಯಿಗಳು. ನಂತರ ಶಾಲಾ ಶಿಕ್ಷಕರ ಪಾತ್ರ ಇಲ್ಲಿ ಬಹಳ ಮುಖ್ಯ ಇದೆ. ಪ್ರತಿಯೊಂದು ಶಾಲೆಯ ಮುಖ್ಯಸ್ಥರದ್ದು, ಶಾಲೆಯ ಆಡಳಿತ ಮಂಡಳಿದು ಭಾಳ ಪಾತ್ರ ಇದೆ. ಈ ಶಾಲೆಯ ಆಡಳಿತ ಮಂಡಳಿದು ಮತ್ತು ಪೋಷಕರು ಇಲ್ಲಿ ಪ್ರಮುಖ ಪಾತ್ರ ವಹಿಸ್ಬಿಟ್ರೆ ನಮ್ಮ ನಾಗರಿಕರದ್ದು ಅವಶ್ಯಕತೆನೇ ಇಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಸೊ ಅದರಿಂದ ಇಲ್ಲಿ ಡ್ರಗ್ಸ್ ಮಾಫಿಯನ್ನು ಮುಕ್ತ ಮಾಡೋಕ್ಕೆ ತಂದೆ ತಾಯಿಗಳು ಮತ್ತು ಶಾಲೆಯ ಒಂದು ಆಡಳಿತ ಮಂಡಳಿಯವರು ಹೆಚ್ಚು ಜಾಗೃತಿ ವಹಿಸಿದರೆ ಡ್ರಗ್ಸನ್ನು ತಡೆಗಟ್ಟೋದ್ರಲ್ಲಿ ಏನು ಅಂತ ನಮಗೆ ಕಷ್ಟ ಆಗಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಮತ್ತು ಈಗ ನಮಗೆ ಡ್ರಗ್ಸ್ ಬಗ್ಗೆ ಹೇಳ್ತಾ ಇರ್ತೀವಿ ಸಾಕಷ್ಟು. ಈಗ ಡ್ರಗ್ಸ್ ಆಗ್ಬೋದು, ಗಾಂಜಾ ಆಗ್ಬೋದು, ಮತ್ತು ಅಫೀಮ್ ಆಗ್ಬೋದು, ಈ ಥರ ಎಲ್ಲ ಡ್ರಗ್ಸ್ಗಳು ತಗೊಂಡ್ರೆ ಮೊದಲು ಹಾಳಾಗುವಂಥದ್ದು ನಮ್ಮ ದೇಹ ಹಾಳಾದರೆ ಯಾಕೆ ಡ್ರಗ್ಸ್ ಮಾಫಿಯನ್ನು ಕ್ಲೋಸ್ ಮಾಡಬೇಕು? ಇವತ್ತು ನಮ್ಮ ದೇಶ ಒಂದು ಬಿಲ್ಟ್ ಆಗಿರೋದು ಜನಸಂಖ್ಯೆಯ ಒಂದು ಶಕ್ತಿಯಿಂದ. ಯಾವುದೇ ಒಂದು ತಾಂತ್ರಿಕ ಶಕ್ತಿ ಮತ್ತು ಯಾವುದೇ ಒಂದು ಆರ್ಥಿಕ ಶಕ್ತಿ ಪ್ರಬಲ ಆಗಬೇಕಾದ್ರೆ ನಮ್ಮ ಜನಶಕ್ತಿ ಸ್ಟ್ರಾಂಗ್ ಆಗಿರಬೇಕು. ಹೆಲ್ತ್ ಸ್ಟ್ರಾಂಗ್ ಆಗಿರಬೇಕು. ಹೆಲ್ತ್ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ದುಡಿಮೆ ಆದರೆ ದೇಶಕ್ಕೆ ಆರ್ಥಿಕತೆಗೆ ಒಂದು ದೊಡ್ಡ ಒಂದು ಮಟ್ಟದಲ್ಲಿ ಒಂದು ಕೊಡುಗೆ ಆಗ್ತದೆ. ದೇಶದ ಆರ್ಥಿಕತೆ ಸದೃಢವಾದರೆ ದೇಶ ಬಲಿಷ್ಠ ಆಗ್ತದೆ ಅಂತ ಈ ದೇಶವನ್ನು ನಾವು ಯಾವಾಗಲೂ ಅಷ್ಟೇ ಜನಗಳಿಗೋಸ್ಕರ ಜನಗಳಿಗಾಗಿ ಅನ್ನೋ ಒಂದು ಉದ್ದೇಶ ಇರೋವಂಥದ್ದು. ನಾವೆಲ್ಲ ಜನಗಳು ಭಾಳ ಆರೋಗ್ಯವಂತವಾಗಿರಬೇಕು ಅನ್ನೋ ಉದ್ದೇಶ. ಈ ಥರ ಡ್ರಗ್ಸ್ ಮಾಫಿಯಾ ವ್ಯಸನಗಳಿಗೆ, ತಂಬಾಕುಗಳಿಗೆ ನಾವೆಲ್ಲ ಬಲಿಯಾದರೆ ದೇಶದ ಆರ್ಥಿಕತೆ ಹಾಳಾಗೋಗ್ತದೆ. ದೇಶದ ಆರ್ಥಿಕತೆ ಹಾಳಾದರೆ ದೇಶವೇ ಸರ್ವನಾಶ ಆಗ್ತದೆ. ಇವತ್ತು ಯುದ್ಧ ಮಾಡೋದು ಏಕೆ, ಹಿಂದೆ ರಾಜ ಪರಂಪರೆಯಿಂದ ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಬಂದು ಯುದ್ಧ ಮಾಡ್ತಿದ್ರು. ಈಗ ಹಂಗಿಲ್ಲ. ಕೊರೋನಾ ವೈರಸ್ ಬಿಡೋದು, ಈಗ ಡ್ರಗ್ಸ್ನ ಹಂಚ್ಬಿಟ್ಟು ಎಲ್ಲ ಮಕ್ಕಳಿಗೂ ಮಾಡಿದರೆ ನಮ್ಮ ಏಜಿನ ಮಕ್ಕಳುಗಳು ಡ್ರಗ್ಸ್ ಮಾಫಿಯಾದಿಂದ ಬಲಿಯಾದರೆ ಈ ಪೀಳಿಗೆನೇ ಹೋಯ್ತು. ಇನ್ನೊಂದು 10-20 ವರ್ಷ ದೇಶದ ಅಭಿವೃದ್ಧಿನೇ ಹೋಯ್ತು. ದೇಶದ ಅಭಿವೃದ್ಧಿ ಹೋಯ್ತು ಅಂದರೆ ದೇಶ ಹಾಳಾಗೋಯ್ತು. ದೇಶಕ್ಕೆ ಆಹಾರ ಸಿಗೋದಂಗೆ ಆಗುತ್ತೆ. ಈ ಥರ ಆಗ್ತದೆ. ದೇಶವನ್ನು ಹಾಳು ಮಾಡುವಂಥದ್ದು ಒಂದು ಯುದ್ಧ, ಅದು ಮಾದಕ ವ್ಯಸನ. ದೇಶವನ್ನು ಒಂದು ಸೋಲಿಸುವಂಥದ್ದು, ಆರ್ಥಿಕದಿಂದ ಸಂಕಷ್ಟಕ್ಕೀಡು ಮಾಡುವಂಥ ಯುದ್ಧ ಏನಾರಿದ್ರೆ ಪರರಾಷ್ಟ್ರಗಳಿಗೆ, ನಮ್ಮ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಮದ್ಯವನ್ನು ಸಾಗಾಣಿಕೆ ಮಾಡಿ, ಸಪ್ಲೈ ಮಾಡಿ, ಪೆಡ್ಲರ್ಗಳು ಮಾಡಿ, ವ್ಯಸನಗಳ ಕನ್ಸ್ಯೂಮರ್ ಥರ ಮಾಡಿಸಿದ್ರೆ ಈ ದೇಶದಲ್ಲಿ ಅವರು ಪರರಾಷ್ಟ್ರದವರು ನಮ್ಮನ್ನು ಆರ್ಥಿಕದಿಂದ ಸೋಲಿಸಿ ನಮ್ಮ ದೇಶದ ಒಂದು ಹಿಡಿತವನ್ನು ಬೇರೆ ರಾಷ್ಟ್ರದ ಇವರು ಪಡ್ಕೊಳ್ಳೋವಂಥ ಒಂದು ಯುದ್ಧ ಅಂತ ಹೇಳ್ತಾ ನಾವು ಅದಕ್ಕೆ ಬಲಿಯಾಗೋದು ಬೇಡಿ. ನಾವೆಲ್ಲ ಜಾಗೃತವಾಗೋಣ. ಪ್ರತಿದಿನ ಯುದ್ಧ ಇದೆ ನಮ್ಮ ದೇಶದಲ್ಲಿ. ವ್ಯಸನದಿಂದ ಮುಕ್ತರಾಗೋಣ. ವ್ಯಸನವನ್ನು ನಾವು ಪೆಡ್ಲರ್ ಮಾಡುವಂಥದ್ದು ಅಂದರೆ ಮಾರಾಟ ಮಾಡುವಂಥದ್ದು ಮತ್ತು ಕನ್ಸ್ಯೂಮ್ ಮಾಡುವಂಥವ್ರನ್ನ ಪತ್ತೆ ಮಾಡಿ ಅವರೇ ದೇಶ ಭ್ರಷ್ಟರು. ಕನ್ಸ್ಯೂಮ್ ಮಾಡೋವಂಥವ್ರು ಮತ್ತು ಪೆಡ್ಲರ್ ಮಾಡೋವಂಥವ್ರು ದೇಶದ ಭ್ರಷ್ಟರು ಯಾರು ಇದ್ದರೆ, ದೇಶದ ಭಯೋತ್ಪಾದಕರು ಯಾರು ಇದ್ದರೆ ಇವ್ರನ್ನ ನಾವು ಪತ್ತೆ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಪೊಲೀಸ್ ಇಲಾಖೆಗೆ ಇಟ್ಕೊಟ್ಟೋದ್ರ ಮೂಲಕ ದೇಶವನ್ನು ರಕ್ಷಿಸೋಣ ಅಂತ ನಾನಾದರೂ ಭಾವಿಸ್ತಾ, ಈ ವಿಶೇಷವಾಗಿ ಸದ್ಭಾವನಾ ಕಾರ್ಯಕ್ರಮ ಆಯೋಜಿಸಿರುವಂಥ ನನ್ನ ಸದ್ಭಾವನಾ ವೇದಿಕೆಯ ಒಂದು ಸಮಸ್ತ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಆರೋಗ್ಯ ಬಗ್ಗೆ ಕೊಡಬೇಕು. ಯಾಕೆಂದರೆ ನಿಮ್ಮ ಮಾಡಲು ಬೇರೆ ಬೇರೆ ಕಾರ್ಯಕ್ರಮಗಳು ಏನೇ ಮಾಡಿ, ಈ ಥರ ಕಾರ್ಯಕ್ರಮಗಳು ಹೆಚ್ಚು ಮಾಡಿ ನಮ್ಮ ಉಳ್ಳಾಳವನ್ನು ಸಂರಕ್ಷಿಸೋಣ. ಉಳ್ಳಾಳ ಸಂರಕ್ಷಿಸಿದರೆ ಮಂಗಳೂರು ಸಂರಕ್ಷಣೆ ಆದಂಗೆ, ಮಂಗಳೂರು ಸಂರಕ್ಷಣೆ ಆದರೆ ಕರ್ನಾಟಕ ಸಂರಕ್ಷಣೆ ಆದಂಗೆ ಅಂತ ನಾನು ಭಾವಿಸ್ತಾ, ನಿಮ್ಮೆಲ್ಲರಿಗೂ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಸದ್ಭಾವನಾ ವೇದಿಕೆಯ ಸತ್ಯವಂತ ಸಜ್ಜನ ಬಂಧುಗಳೇ, ನಾನಂತೂ ನಿಮಗೆ ಬೋಧನೆ ಮಾಡಲಿಕ್ಕೆ ಹೋಗುವುದೇ ಇಲ್ಲ. ನನ್ನ ಮನಸ್ಸಿನಲ್ಲಿ ಬಂದ ಭಾವನೆ ನಿಮ್ಮ ಮೂಲಕ ಹಂಚಿಕೊಳ್ಳುವುದು.
ಈಗ ಕೃಷ್ಣಮೂಲ್ಯರವರು ಮಾತನಾಡಿದ್ದು, ಮಾನ್ಯ ಬಾಲಕೃಷ್ಣ ಸರ್ ಮಾತನಾಡಿದ ಮಾತನ್ನೇ ಪೂರಕ ಸೇರಿಸುವುದು ನಾನು. ಸ್ವಚ್ಛತೆ ಮತ್ತು ವ್ಯಸನ, ಕಸ ಮತ್ತು ವ್ಯಸನ, ಕಸ ಮತ್ತು ವ್ಯಸನ ಎರಡೂ ನಮ್ಮನ್ನು ಮರಣಗುಂಡಿ ಕೊಂಡೋಗುತ್ತೆ ಅಂತ ಇಬ್ಬರ ಅಭಿಪ್ರಾಯ. ಸ್ವಚ್ಛತೆ ಅಂದರೆ ಅದು ಆರೋಗ್ಯ, ಅದು ಅಭಿವೃದ್ಧಿ, ಅದು ಸಮೃದ್ಧಿ. ಸ್ವಚ್ಛತೆ ಅಂದರೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ. ಸ್ವಚ್ಛತೆಯೇ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಸಂಪೂರ್ಣ ಸ್ವಚ್ಛತೆ ಬರಬೇಕು ಅಂದರೆ ಅಂತರಂಗ ಶುದ್ಧತೆ ಬರಬೇಕು. ಅಂತರಂಗದ ತ್ಯಾಜ್ಯ ಹೋಗದಿದ್ದರೆ ಬಹಿರಂಗದ ತ್ಯಾಜ್ಯ ಹೋಗುವುದಿಲ್ಲ. ಈಗ ಬಹಿರಂಗದ ತ್ಯಾಜ್ಯಕ್ಕಿಂತಲೂ ಹೆಚ್ಚು ಅಪಾಯ ಅಂತರಂಗದ ತ್ಯಾಜ್ಯ. ಅಂತರಂಗದ ತ್ಯಾಜ್ಯ ಅದು ಲೋಕವನ್ನೇ ಅಳಿಸಬಹುದು. ಅಂತರಂಗದ ತ್ಯಾಜ್ಯ. ಈಗ ನಾವು ಮೊದಲಾಗಿ ಅಂತರಂಗದ ತ್ಯಾಜ್ಯವನ್ನು ಸ್ವಚ್ಛ ಮಾಡಿ ಬಹಿರಂಗ ತ್ಯಾಜ್ಯವನ್ನು ಮುಕ್ತ ಮಾಡಬೇಕು. ಯಾಕೆಂದರೆ ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ. ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ಯುತ್ತದೆ. ಈ ನಮ್ಮ ಜಗತ್ತಿನಲ್ಲಿ ಕೆಲವು ಯಾರು ಮಹಾಪುರುಷರು ನಾವು ಹೇಳುತ್ತೇವ, ಅವರ ಅಂತರಂಗ ಬಹಿರಂಗ ಶುದ್ಧತೆಯನ್ನು ಕಾಪಾಡಿಕೊಂಡು ಊರಿಗೆ ಲೋಕಕ್ಕೆ ಬೆಳಕಾದವರು. ನಾನು ನಿಮಗೆ ಹೇಳಿದ್ದೇನೆ, ನಮ್ಮ ಅನುಭವ ಮಾತ್ರ ಹೇಳುವುದು. ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಭಾಳ ಹಿಂದೆ ಆಗಿನ ಮೈಸೂರು ಜಿಲ್ಲೆ ಕೊಳ್ಳೇಗಾಲಕ್ಕೆ ಹೋಗಿ ಆದಿವಾಸಿ ಸೋಲಿಗರ ಜೊತೆ ಕೆಲಸ ಮಾಡಿತ್ತು. ಇಲ್ಲಿಗೆ ಬಂದು 90-91ರಲ್ಲಿ ಸಾಕ್ಷರತಾ ಅಭಿಯಾನ ಕೆಲಸ ಮಾಡಿದ್ದು. ಸಾಕ್ಷರತಾ ಅಭಿಯಾನದ ಜೊತೆಗೆ ಮತದಾರರ ಜಾಗೃತಿ ಅಭಿಯಾನ, ಸ್ತ್ರೀ ಶಕ್ತಿ ಜಾಗೃತಿ ಅಭಿಯಾನ, ಸ್ವಚ್ಛತಾ ಅಭಿಯಾನ, ಉದ್ಯೋಗ ಖಾತ್ರಿ ಯೋಜನೆ, ಮಾದರಿ ಗ್ರಾಮ ಅಭಿಯಾನ, ಸಂವಿಧಾನ ಜಾಗೃತಿ ಅಭಿಯಾನ, ಸ್ವಚ್ಛ ಜಲ ಸಾಕ್ಷರ ಗ್ರಾಮ ಅಭಿಯಾನ, ಆಯುಷ್ ಗ್ರಾಮ ಆರೋಗ್ಯ ಅಭಿಯಾನ, ಕೊರೋನಾ ತಡೆ ಅಭಿಯಾನ, ಕೊಡೋ ಲಸಿಕಾ ಅಭಿಯಾನ. ಈಗ ಮುಂದೆಗೆ ಇದೊಂದು ಅಭಿಯಾನ ಸ್ವಚ್ಛತಾ ಅಭಿಯಾನ ಉಂಟು. ಆದರೆ ನಾವು ಶೀಘ್ರವಾಗಿ ಇನ್ನೊಂದು ಅಭಿಯಾನ ಕಾಲಿಟ್ಟದ್ದು ಕ್ಯಾನ್ಸರ್ ಜಾಗೃತಿ ಅಭಿಯಾನ. ದಯವಿಟ್ಟು ಕ್ಯಾನ್ಸರ್ ಮತ್ತು ಕಸ ಒಟ್ಟೊಟ್ಟಿಗೆ ನಿಲ್ಲುತ್ತೆ. ಅದಕ್ಕೆ ಅಪಾಯ ಮತ್ತು ಉಪಾಯ. ಈ ಕಸದ ಅಪಾಯ, ವ್ಯಸನದ ಅಪಾಯವನ್ನು ಹೇಳಲಿಕ್ಕೆ ಕೆಲವು ಘೋಷಣೆಗಳು. ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ, ಪ್ಲಾಸ್ಟಿಕ್ ವಿಷಕಾರಿ, ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ, ಪ್ಲಾಸ್ಟಿಕ್ ಪ್ರೀತಿ ಪ್ರಾಣಕ್ಕೆ ಭೀತಿ, ಪ್ಲಾಸ್ಟಿಕ್ ತೋರಣ ತಂದೀತು ಮರಣ, ಪ್ಲಾಸ್ಟಿಕ್ ಹೊಗೆ ಪ್ರಾಣಕ್ಕೆ ಧಗೆ. ಅಶಕ್ತರ ಅನುಕೂಲಕ್ಕೆ, ಎಲ್ಲರ ಆರೋಗ್ಯಕ್ಕೆ, ಕುಟುಂಬ ಗ್ರಾಮ ನಗರದ ಗೌರವ ಮತ್ತು ಆರೋಗ್ಯಕ್ಕೆ ಪ್ರತಿ ಮನೆ, ಶಾಲೆ, ಅಂಗನವಾಡಿ, ಅಂಗಡಿ, ಹೋಟೆಲ್ಗಳಲ್ಲಿ ಬಳಕೆಗೆ ಯೋಗ್ಯವಾದ ಶೌಚಾಲಯ, ಕಂಪೋಸ್ಟ್ ಗುಂಡಿ, ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ನಿರ್ಮಿಸಿ ನಿರಂತರವಾಗಿ ನಿರ್ವಹಿಸಬೇಕು. ಯಾಕೆಂದರೆ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ನೀವೆಷ್ಟೇ ಧಾರ್ಮಿಕ ಕೇಂದ್ರಗಳನ್ನು ಕಟ್ಟಿ ಕಸಮುಕ್ತ ವ್ಯಸನ ಮುಕ್ತ ನೀವು ಮಾಡದಿದ್ದರೆ ದೇವರ ಶಕ್ತಿಯಲ್ಲಿ ನೆಲೆ ಇಲ್ಲ. ದೇವರ ಶಕ್ತಿ ನೆಲೆ ಇಲ್ಲ. ಏನು ನಾವು ಕಾರ್ಯ ಮಾಡಿದರೂ ನಮಗೆ ಫಲ ಸಿಗುವುದಿಲ್ಲ. ವ್ಯಸನ ಮುಕ್ತ ಕಸಮುಕ್ತ, ವ್ಯಸನ ಮುಕ್ತ ಕಸಮುಕ್ತ ಗ್ರಾಮ ನಗರ ನಿರ್ಮಾಣಕ್ಕೆ ಬೇಕಿಲ್ಲ ಭಾಷಣ ಕಾರ್ಯದಲ್ಲಿ ಮಾಡಿ ತೋರಿಸುವುದು ನಮ್ಮ ವ್ಯಕ್ತಿತ್ವಕ್ಕೆ ಭೂಷಣ. ನಾನು ಕೃಷ್ಣಮೂಲ್ಯವರು ಗಾಂಧೀಜಿ ಮಂತ್ರವನ್ನು ಅಳವಡಿಸಿಕೊಂಡಿದ್ದೇವೆ. ಮೊದಲು ಕೆಲಸ, ಆಮೇಲೆ ಮಾತು, ಸ್ವಲ್ಪ ಮಾತು ಹೆಚ್ಚು ಕೆಲಸ, ಆಡಿದ್ದನ್ನು ಮಾಡಿ ತೋರಿಸುವುದು. ಸದ್ಭಾವನ ವೇದಿಕೆಯವರು ತಾವೆಲ್ಲರೂ ಈ ಮಂತ್ರವನ್ನು ಅಳವಡಿಸಿಕೊಂಡಿದ್ದೀರಿ. ಗಾಂಧೀಜಿ ಮಂತ್ರ, ಗಾಂಧೀಜಿ ರಾಷ್ಟ್ರಪಿತ ಆದದ್ದು ಈ ಮಂತ್ರದಿಂದ. ಮೊದಲು ಕೆಲಸ, ಆಮೇಲೆ ಮಾತು, ಸ್ವಲ್ಪ ಮಾತು ಹೆಚ್ಚು ಕೆಲಸ, ಆಡಿದ್ದನ್ನು ಮಾಡಿ ತೋರಿಸುವುದು. ಎರಡನೆಯದ್ದು ಜಿಮ್ಮಿಯನ ಸೂತ್ರ. ಎಲ್ಲ ಕೆಲಸಗಳಿಗೆ ಎಲ್ಲವೂ ಕಾನೂನು ಅಧಿಕಾರದಿಂದಲೇ ಆಗುವುದಿಲ್ಲ, ಜನರಿಂದ ಆಗ್ತದೆ. ಜನಶಕ್ತಿ. ಜನರ ಬಳಿಗೆ ಹೋಗೋಣ, ಜನರೊಂದಿಗೆ ಬೆರೆಯೋಣ, ಜನರಿಂದ ಕಲಿಯೋಣ, ಜನರೊಂದಿಗೆ ಯೋಚಿಸೋಣ, ಜನರೊಂದಿಗೆ ಯೋಜಿಸೋಣ, ಜನರಿಗೆ ಗೊತ್ತಿರುವುದರಿಂದ ಆರಂಭಿಸೋಣ, ಜನರಲ್ಲಿ ಲಭ್ಯವಿರುವುದರಿಂದ ನಿರ್ಮಿಸೋಣ. ಲೆಕ್ಕದ ಸಮಸ್ಯೆ ಬಿಡಿಸಲಿಕ್ಕಿದ್ದ ಹಾಗೆ ಸಾಮಾಜಿಕ ಸಮಸ್ಯೆಯ ನಿವಾರಣೆಗೆ ಈ ಸೂತ್ರ ಉಂಟು. ಜನರ ಬಳಿಗೆ ಹೋಗುವುದು. ಪ್ರಜೆಗಳೇ ಪ್ರಭುಗಳು, ಮತದಾರರ ಜಾಗೃತಿ, ಸ್ತ್ರೀ ಶಕ್ತಿ ನಮ್ಮ ಶಕ್ತಿ, ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ, ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಸ್ತ್ರೀ ಶಕ್ತಿ ವಿಶ್ವದ ಶಕ್ತಿ, ಸ್ತ್ರೀ ಶಕ್ತಿ ಪರಿಸರದ ಶಕ್ತಿ, ಎರಡೂ ಒಂದೇ. ಪರಿಸರ ಮತ್ತು ಸ್ತ್ರೀ ಈ ಎರಡೂ ಶಕ್ತಿಯ ಮೇಲೆ ಇವತ್ತು ದೊಡ್ಡದಾದ ದೌರ್ಜನ್ಯ. ಸ್ತ್ರೀ ಶಕ್ತಿ ಮತ್ತು ಪರಿಸರದ ಶಕ್ತಿ ಮೇಲೆ. ಯಾವಾಗ ಪರಿಸರ ಮತ್ತು ಸ್ತ್ರೀ ಶಕ್ತಿಯ ಮೇಲೆ ದೌರ್ಜನ್ಯ ಹಿಂಸೆ ನಿಲ್ಲುವುದಿಲ್ಲವೋ ಅಲ್ಲಿ ತನಕ ನಮಗೆ ಸುಖ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿಲ್ಲ.
ಜನ ಶಿಕ್ಷಣ ಟ್ರಸ್ಟ್ ಸ್ವಚ್ಛತೆ ಒಟ್ಟಿಗೆ ಪುತ್ತೂರು ಮತ್ತು ಬಂಟ್ವಾಳದ್ದು ಸಾಂತ್ವನ ಕೇಂದ್ರ ನಡೆಸ್ತದೆ. ಸಾಂತ್ವನ ಕೇಂದ್ರ 24 ಗಂಟೆ ಮಹಿಳೆಯರ ಕಷ್ಟ ಸುಖ ಕೇಳುವುದು, ಹಿಂಸೆ ಕೇಳುವುದು, ಅದು ನ್ಯಾಯಸಮ್ಮತವಾಗಿ ಸತ್ಯತೆ, ಪ್ರಾಮಾಣಿಕತೆ, ಮಾನವೀಯತೆ, ಕಾನೂನು ರೀತಿಯಲ್ಲಿ ಇತ್ಯರ್ಥ ಮಾಡುವ ಕೆಲಸವನ್ನು ಸಾಂತ್ವನದ ಮೂಲಕ ಮಾಡುತ್ತೇವೆ. ಸ್ನೇಹಿತರೆ, ಕಸ ಕೃಷ್ಣಮುರಳಿ ಹೇಳಿದ ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಏನು ಹೇಳಿದೆ? ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು, ಸುಡುವುದು ತಪ್ಪು, ಪಾಪ, ದೋಷ, ಶಾಪ. ಮಾತ್ರ ಅಲ್ಲ, ಕಾನೂನು ಬಾಹಿರ. ಕ್ಯಾನ್ಸರ್ ಕಾರಕ, ಜೀವ ಸಂಕುಲಕ್ಕೆ ಮಾರಕ ಆಗಿರುವಂತಹ ಪ್ಲಾಸ್ಟಿಕ್ ಮತ್ತಿತರ ಕಸಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು, ಸುಡುವುದು ತಪ್ಪು, ಪಾಪ, ದೋಷ, ಶಾಪ. ಮಾತ್ರ ಅಲ್ಲ, ಕಾನೂನು ಬಾಹಿರ, ಶಿಕ್ಷಾರ್ಹ ಅಪರಾಧ. ಸುಟ್ಟರೆ ಹೊಗೆ ಬರುತ್ತೆ, ಆ ಹೊಗೆ ಪಗೆತ ಪುಗೆ, ವಿಷದ ಹೊಗೆ. ಆ ಪ್ಲಾಸ್ಟಿಕ್ ಕಸದಲ್ಲಿರುವ ಪ್ಲಾಸ್ಟಿಕ್ ಹೊಗೆ, ವಿಷದ ಹೊಗೆ. ಅದು ಖಾತ್ರಿ, ಎಲ್ಲಿ ಪ್ಲಾಸ್ಟಿಕ್ ಸುಡುತ್ತಾರೆ, ಎಲ್ಲಿ ಹೊಗೆ ಬರುತ್ತೆ, ಆ ಪ್ರದೇಶದಲ್ಲಿರುವವರ ಎಲ್ಲರ ಶರೀರದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಇದೆ. ಮೈಕ್ರೋ ಪ್ಲಾಸ್ಟಿಕ್ ಒಂದು ಸಲ ಹೋದರೆ, ಗರ್ಭಿಣಿ ಮಕ್ಕಳು ಜನನಾದಾಗ ಬುದ್ಧಿಮಾಂದ್ಯ ಮಕ್ಕಳಾಗಿ, ವಿಕಲಚೇತನ ಮಕ್ಕಳಾಗಿ ಹುಟ್ಟುತ್ತಾರೆ. ಆ ಪ್ಲಾಸ್ಟಿಕ್ ಹೊಗೆ ಇರುವ ಪ್ರದೇಶದ ಜನರಿಗೆ ಕ್ಯಾನ್ಸರ್ ಬರುತ್ತದೆ. ಅದು ಮಾತ್ರ ಅಲ್ಲ, ಈ ಪ್ಲಾಸ್ಟಿಕ್ ಹೊಗೆ ಏನು ಮಾಡುತ್ತೆ, ಈ ವಾತಾವರಣಕ್ಕೆ ಸೇರಿಕೊಂಡರೆ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣು. ನೀವು ಇವತ್ತು ಮೀನು ತಿನ್ನಿ, ಹಾಲು ಕುಡೀರಿ, ಏನೇ ತಿನ್ನಿ, ಅದರಲ್ಲಿ ಪ್ಲಾಸ್ಟಿಕ್ ಇಲ್ಲದ ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ ಇದೆ. ಸಮುದ್ರ ಮೀನು ತಗೊಂಡು ಬನ್ನಿ, ಮೈಕ್ರೋ ಪ್ಲಾಸ್ಟಿಕ್ ಇದೆ ಅಂತ ವಿಜ್ಞಾನಿಗಳು ರಿಪೋರ್ಟ್ ಕೊಟ್ಟ ವರದಿಯೆಲ್ಲ ಇದೆ. ನಾನಿಲ್ಲಿ ಬಾಯಲ್ಲಿ ಮಾತನಾಡೋದಲ್ಲ, ನಾವೆಲ್ಲ ಮಾತಿಗೂ ಆಧಾರ ಉಂಟು. ವಿಜ್ಞಾನಿಗಳು ಕೊಟ್ಟ ಮಾಹಿತಿ ನಿಮ್ಮ ಮುಂದೆ ಇಡುವಂಥದ್ದು. ಸ್ನೇಹಿತರೆ, ಇದು ಬಹಳ ಸುಲಭವಾದ ಕೆಲಸ. ಈ ಪರಿಸರ ಜೀವ ಸಂಕುಲಕ್ಕೆ ಮಾರಕ ಆಗಿರುವ ಪ್ಲಾಸ್ಟಿಕ್ಕು ತ್ಯಾಜ್ಯವನ್ನು ಬಹಳ ಸುಲಭವಾಗಿ ಇತ್ಯರ್ಥ ಮಾಡಬಹುದು. 90 ದಿವಸದಲ್ಲಿ ನಾವು ಮನಸ್ಸು ಮಾಡಿದರೆ ಕಸಮುಕ್ತ ಮನೆ, ಕಸಮುಕ್ತ ಗ್ರಾಮ. ಮೊದಲು ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ಕೃಷ್ಣಮುರಳಿ ಹೇಳಿದ ಹಾಗೆ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ನಮ್ಮ ಮನಸ್ಸು ಸ್ವಚ್ಛ ಸಂಪೂರ್ಣ ಆಗಲಿಕ್ಕಿಲ್ಲ, ಯಾಕೆಂದರೆ ನಮ್ಮ ಪರಿಸರ ಸ್ವಚ್ಛ ಇಲ್ಲ. ನನಗೆ ಪ್ಲಾಸ್ಟಿಕ್ ನೋಡಿದ ಕೂಡಲೇ, ಸುಟ್ಟದ್ದು ಕಂಡ ಕೂಡಲೇ ನನಗೆ ಹಿಂಸೆ ಆಗ್ತದೆ. ಮೊದಲು ಮನಸ್ಸು ಸ್ವಚ್ಛ ಆದರೆ, 100ಕ್ಕೆ 100 ಮನಸ್ಸು ಸ್ವಚ್ಛ ಆದರೆ ನಮ್ಮ ಮನೆ ಸ್ವಚ್ಛ ಆಗುತ್ತೆ, ನಮ್ಮ ಅಂಗಳ ಸ್ವಚ್ಛ ಆಗುತ್ತೆ, ನಮ್ಮ ರಸ್ತೆ ಸ್ವಚ್ಛ ಆಗುತ್ತೆ, ನಮ್ಮ ತೋಡು ಸ್ವಚ್ಛ ಆಗುತ್ತೆ, ನಮ್ಮ ಚರಂಡಿ ಸ್ವಚ್ಛ ಆಗುತ್ತೆ, ಇಡೀ ಗ್ರಾಮ ಸ್ವಚ್ಛ ಆಗುತ್ತದೆ. ಹಾಗಾದರೆ ನಮ್ಮ ಕೆಲಸ ಈಗೇನೆಂದರೆ ಮನಸ್ಸು ಸ್ವಚ್ಛ ಮಾಡುವ ಕೆಲಸಕ್ಕೆ ನಾವು ಇಳಿದಿದ್ದೇವೆ. ಹೊರಗಿನ ಕಸ ತೆಗೆಯುವುದು, ಮಾಡುವುದು ಎಲ್ಲ ತಾತ್ಕಾಲಿಕ ಫೋಟೋಕ್ಕಾಗಿ, ಪ್ರಚಾರಕ್ಕಾಗಿ, ಪುರಸ್ಕಾರಕ್ಕಾಗಿ ಹೊರಗೆ ಮಾಡುವ ಕೆಲಸಕ್ಕಿಂತ ಆದ್ಯತೆಯಾಗಬೇಕಿತ್ತು ಮನಸ್ಸು ಸ್ವಚ್ಛ ಮಾಡುವ ಕೆಲಸ. ಈಗ ನಾವು ಹೊರಟದ್ದು ಮನೆ ಅಂಗಳದಲ್ಲಿ ಮಾಹಿತಿ, ಮಹಿಳಾ ಜಾಗೃತಿ. ಮನೆಗೆ ನಾವು ಹೋಗುವುದು. 30, 40, 50 ಜನ ಸೇರುತ್ತಾರೆ. 50ರಲ್ಲಿ 5-10 ಪುರುಷರಾದರೆ ಎಲ್ಲ ಮಹಿಳೆಯರು ಸೇರುತ್ತಾರೆ. ಮಹಿಳೆಯರಿಗೆ ಒಂದು ದೊಡ್ಡ ಶಕ್ತಿ ಉಂಟು. ಮಹಿಳೆ ಮನಸ್ಸು ಮಾಡಿದರೆ ಪುರುಷನೂ ಮನಸ್ಸು ಮಾಡುತ್ತಾರೆ. ನೋಡಿ, ನೀವು ಮನೆಯಲ್ಲಿ ಪ್ಯಾಂಪರ್ಸನ್ನು ಕಟ್ಟಿಕೊಡೋದು ಮಹಿಳೆ, ಕಟ್ಟಿಕೊಡ್ತಾರೆ. ಬಿಸಾಡೋದು ಪುರುಷ. ಬಿಸಾಡುವಾಗ 2 ವೀಲರ್ ಇರಲಿ, 4 ಚಕ್ರ ಇರಲಿ, ಮೇಲೆ ನೋಡ್ಕೊಂಡು ಬಿಸಾಡ್ತಾರೆ. ಕಳ್ಳರ ಹಾಗೆ ಬಿಸಾಡೋದು. ಕಸ ಬಿಸಾಡೋರು ಕಳ್ಳರ ಹಾಗೆ ಬಿಸಾಡ್ತಾರೆ. ನೋಡಿ, ಮನೆಯಲ್ಲಿ ಕಟ್ಟಿಕೊಡೋದು ಪಾಪ, ಬಿಸಾಡೋದು ಮಹಾಪಾಪ. ಆ ಕಟ್ಟಿಕೊಡುವಾಗ ಹೇಳಬೇಕಲ್ಲ, ಇದು ಬೇಡ, ತಪ್ಪು ಅಂತ ಹೇಳುವುದಿಲ್ಲ, ಬಿಸಾಡ್ತಾರೆ. ಅದಕ್ಕೆ ಈಗ ಸುಲಭ ಉಪಾಯ ಏನಂದರೆ, ಬಹಳ ಸುಲಭ ಮಾಡಿ, ಅದು ಕಸ ಅಲ್ಲ ಕಾಸು. ಕಸ ಅಲ್ಲ ಕಾಸು. ತ್ಯಾಜ್ಯ ಅಲ್ಲ, ಅದು ಸಂಪನ್ಮೂಲ. ನೀವು ಕಸವನ್ನು ಕಾಸು, ಅದು ತ್ಯಾಜ್ಯ ಅಲ್ಲ, ಸಂಪನ್ಮೂಲ ಅಂತ ಮನಸ್ಸಿಗೆ ತೆಗೆದುಕೊಳ್ಳಿ. ಕಸ ಯಾರು ಬಿಸಾಡೋದಿಲ್ಲ. ಅದು ಹೇಗೆ? ಮನೆಯಲ್ಲಿ ಸಾಮಾನ್ಯ ಮುಖ್ಯವಾಗಿ 3 ಕಸಗಳು. ಒಂದು ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ. ಹಸಿ ಕಸ ಕರಗ್ತದೆ, ಗೊಬ್ಬರ ಆಗ್ತದೆ. ಅದು ಸುಮ್ಮನೆ ಒಂದು ಗಿಡದ ಬುಡಕ್ಕೆ ಹಾಕುವ ಬದಲು ಮನೆಯಲ್ಲಿ ಒಂದು ಚಿಕ್ಕ ಗುಂಡಿ, ಚಿಕ್ಕ ತೊಟ್ಟಿ ಅಥವಾ ಒಂದು ಚಿಕ್ಕ ಡ್ರಮ್ಮು ಅಥವಾ ಒಂದು ಬಕೆಟಲ್ಲಿ ಹಾಕುವುದು. ಹಸಿ ಕಸ ಹಾಕ್ತಾ ಇರಿ. ಒಂದು ಬಕೆಟ್ ಫುಲ್ ಆಯಿತು, ಇನ್ನೊಂದಕ್ಕೆ ಹಾಕಿ, ಇನ್ನೊಂದು ಫುಲ್ ಇದು ಗೊಬ್ಬರ ಆಗಿಬಿಡ್ತದೆ. ಗೊಬ್ಬರ ಆದರೆ ಗಿಡಕ್ಕೆ ಕೊಡಿ. ನೀವು ಹಸಿ ಕಸವನ್ನು ಗೊಬ್ಬರ ಮಾಡಿ ಗಿಡಕ್ಕೆ ಕೊಡುವುದಂದರೆ, ನಾವು ಅಕ್ಕಿಯನ್ನು ಗಂಜಿ ಊಟ ಮಾಡಿ ತಿಂದ ಹಾಗೆ, ಅನ್ನ ಮಾಡಿ ತಿಂದ ಹಾಗೆ ಬಿಸಾಡಿದ್ರೆ ಅದು ಅಕ್ಕಿ ತಿಂದ ಹಾಗೆ. ನಾವು ತಿನ್ನಬಾರ್ದು. ಹಸಿ ಕಸವನ್ನು ಮನೆಯಲ್ಲೇ ಗೊಬ್ಬರ ಮಾಡಬಹುದು. ಹಸಿ ಕಸ ಗೊಬ್ಬರ ಆಯಿತು, ಗಿಡಕ್ಕೆ ಆಹಾರ. ಎರಡನೆಯದು ಒಣ ಕಸವನ್ನು ಹಣಕಸವಾಗಿ ಪರಿವರ್ತಿಸುವುದು. ಹಣಕಸ ಯಾವಾಗ ಆಗ್ತದೆ? ಒಣ ಕಸವನ್ನು ಅಪಾಯಕಾರಿ ಕಸ, ಹಸಿ ಕಸ ಒಟ್ಟಿಗೆ ಮಿಕ್ಸ್ ಮಾಡದೆ ಒಣ ಕಸವನ್ನು ಮಾತ್ರ ಪ್ರತ್ಯೇಕವಾಗಿ ತೆಗೆದಿಟ್ಟರೆ ಅದು ಹಣಕಸ. ಪ್ರತಿಯೊಂದಕ್ಕೂ ರೀಸೈಕಲ್ ಹೋಗುತ್ತೆ. ಉದಾಹರಣೆಗೆ ಪ್ಲಾಸ್ಟಿಕ್ ತೆಗೆದುಕೊಳ್ಳಿ. ನಮ್ಮ ಜೀಪಲ್ಲಿ ಉಂಟಲ್ಲಿ ಪ್ಲಾಸ್ಟಿಕ್ ತೆಗೆದುಕೊಂಡರೆ, ಪ್ಲಾಸ್ಟಿಕಲ್ಲಿ ಬಿಳಿದ್ದಕ್ಕೆ ಎಲ್ಲ ಬಿಳಿ ಪ್ಲಾಸ್ಟಿಕ್ಗೆ 4 ರೂಪಾಯಿ ಉಂಟು, ಹಾಲಿನದಕ್ಕೆ 9-12 ರೂಪಾಯಿ ಉಂಟು.
ಹಣ ನಮಗೆ ಸಿಗೋದು ಯಾವುದು? ಕಲರ್ ಪ್ಲಾಸ್ಟಿಕ್ ಕುರುಕುರೆಗೆಲ್ಲ ಅದು ನಮಗೆ ಸಿಗುವುದಿಲ್ಲ. ಆದರೆ ಅದಕ್ಕೆ ಅದನ್ನು ಪುಡಿ ಮಾಡಿದರೆ ಕೆಜಿಗೆ 35 ರೂಪಾಯಿ ಸಿಗುತ್ತೆ. ಯಾವುದಕ್ಕೆ? ಕಲರ್ ಪ್ಲಾಸ್ಟಿಕ್, ಕಪ್ಪು ಕೆಂಪು ಚಾಕ್ಲೇಟ್ ಇದೆಲ್ಲ ಪುಡಿ ಮಾಡಿಬಿಟ್ರೆ ಅದಕ್ಕೆ ಕೆಜಿಗೆ 35 ರೂಪಾಯಿ. ಅದು ಪುಡಿ ಎಲ್ಲಿ ಹೋಗ್ತದೆ? ರಸ್ತೆ ಡಾಮರೀಕರಣಕ್ಕೆ ಹೋಗ್ತದೆ. ಉಳಿದೆಲ್ಲ ಪ್ಲಾಸ್ಟಿಕ್ಕು ರೀಸೈಕಲಿಗೆ ಹೋಗುತ್ತೆ. ಪ್ಲಾಸ್ಟಿಕನ್ನು ಆ ಥರ ವಿಂಗಡಿಸಿ ಮಾಡಬಹುದು. ನಾನು ನಿಮಗೆ ಯಾರು ಎಲ್ಲೆಲ್ಲಿ ಏನನ್ನು ಮಾಡಿದ್ದಾರೆ ಅಂತ ನಿಮಗೆ ಅದಕ್ಕೆ ಸ್ವಲ್ಪ ಉದಾಹರಣೆಯನ್ನು ಕೊಡುತ್ತೇನೆ. ಹಣಕಸ ಒಣಕಸ ಮಾಡೋದು. ಇನ್ನು ಅಪಾಯಕಾರಿ ಕಸ. ಅಪಾಯಕಾರಿ ಕಸದಲ್ಲಿ ಡೈಪರ್ಸ್, ಪ್ಯಾಡ್, ಪ್ಯಾಂಪರ್ಸ್ ಮತ್ತು ಬೇರೆಲ್ಲ ಪುಡಿಯಾದ ಗ್ಲಾಸುಗಳು, ಮೆಡಿಸಿನ್ ಇದ್ದು ಇನ್ನೊಂದು ಮತ್ತೊಂದು ಎಲ್ಲ ಇರ್ತದೆ. ಅದು ಈಗ ಸದ್ಯಕ್ಕೆ ಕಾಣೋದು ಪ್ಯಾಡ್ ಪ್ಯಾಂಪರ್ಸನ್ನು. ಪ್ಯಾಡ್ ಪ್ಯಾಂಪರ್ಸ್ ಏನು ಮಾಡಬೇಕು? ಪ್ಯಾಡ್ ಪ್ಯಾಂಪರ್ಸನ್ನು ಸ್ವಲ್ಪ ಜಾಗ ಇದ್ದವರು ಅಥವಾ ಇಲ್ಲದವರು ಹಸಿ ಕಸವನ್ನು ಕಂಪೋಸ್ಟಿಂಗ್ ಮಾಡಿದ ಹಾಗೆ ಪ್ಯಾಡ್ ಪ್ಯಾಂಪರ್ಸನ್ನು ಕೂಡ ಅದೇ ಥರ ಮಾಡಲಿಕ್ಕೆ ಆಗ್ತದೆ. ಅದನ್ನು ನಮಗೆ ಸ್ವಲ್ಪ ಜ್ಞಾನ ಇತ್ತು. ವಿದೇಶಗಳಲ್ಲೆಲ್ಲ ಪ್ಯಾಡ್ ಪ್ಯಾಂಪರ್ಸನ್ನು ಮನೆಯ ಒಳಗಡೆಯೇ ಅದನ್ನು ಬಿಡಿಸಿ ಅದನ್ನು ವೇಸ್ಟ್ ಅದಕ್ಕೆ ಹಾಕ್ತಾರೆ, ಪ್ಲಾಸ್ಟಿಕ್ ತೆಗೆದು ತೊಳೆದಿಡ್ತಾರೆ. ಇದು ವಿದೇಶದ ಜ್ಞಾನ. ನಾವು ಬಿಸಾಡ್ತೇವೆ. ಇಲ್ಲಿ ನಾವು ಏನು ಮಾಡಬಹುದು? ಸ್ವಲ್ಪ ಜಾಗ ಇದ್ದರೆ ಮನೆ ಸ್ವಲ್ಪ ದೂರದಲ್ಲಿ 2 ಪಿಟ್ ಮಾಡಬೇಕು. ಪಿಟ್ ಮಾಡಿ ಪ್ಯಾಡ್ ಪ್ಯಾಂಪರ್ಸ್ ಅದಕ್ಕೆ ಹಾಕಬೇಕು. ಉಪ್ಪು ಅಥವಾ ಬಿಸಿನೀರು ಹಾಕಿ ಮುಚ್ಚಿಬಿಡಿ. ಹಾಕಿ ಮುಚ್ತಾ ಇರಿ. ಫುಲ್ ಆಯಿತಾ? ಮುಚ್ಚಿಬಿಡಿ. ಮತ್ತು ಇನ್ನೊಂದಕ್ಕೆ ಹೋಗಿ ಇನ್ನೊಂದು ಫುಲ್ ಆಗೋ ಅದು ತೆಗಿಲಿಕ್ಕೆ ಆಗ್ತದೆ. ಅದು ಗೊಬ್ಬರ ಆಗಿರ್ತದೆ. ಕರಗದ ಪ್ಲಾಸ್ಟಿಕ್ ಉಂಟು, ಅದನ್ನು ಮತ್ತೆ ತೆಗೆದು ನಾವು ರೀಸೈಕಲ್ ಕೊಡಲಿಕ್ಕೆ ಆಗ್ತದೆ. ಇದು ನಮಗೆ ಹೇಳಿಕೊಟ್ಟದ್ದು ಯಾರಂದರೆ, ಹರಕ್ಕಳದಲ್ಲಿ ಒಂದು ಅಂಗನವಾಡಿ ಟೀಚರ್ ಜುಬೇದಾ, ಇನ್ನೊಬ್ಬರು ಅನಿತಾ ಡಿಸೋಜ ಮತ್ತು ಜುಬೇದಾ ಅವರು ನಮಗೆ ಮಾಹಿತಿ ಕೊಟ್ಟರು. ಅವರು ಹೇಳಿದರು, ನಾವು ಮಕ್ಕಳಿಗೆ ಬಿಸಿ ನೀರು ಸ್ನಾನ ಮಾಡಿಸುವಾಗ ಬದಿಯಲ್ಲಿದ್ದ ಪ್ಯಾಡ್ ಪ್ಯಾಂಪರ್ಸ್ ಎಲ್ಲ ಸ್ನಾನ ಮಾಡಿಸುವಾಗ ಅಲ್ಲಿ ಪ್ಯಾಡ್ ಪ್ಯಾಂಪರ್ಸ್ ಇಲ್ಲ, ಎಲ್ಲ ಕರಗಿ ಹೋಗಿದೆ, ಬರೀ ಪ್ಲಾಸ್ಟಿಕ್ ಸಿಗ್ತಾಯಿತ್ತು ಅಂತ. ಅದು ಅನುಭವದ ಮಾತು. ಈಗ ನಮಗೆ ಈಗ ಒಳ್ಳೆಯ ಉತ್ತರ ಸಿಕ್ಕಿತು. ಈಗ ಬೇರೆ ಬೇರೆ ಯಾವುದಿಲ್ಲ. ಪ್ಯಾಡ್ ಪ್ಯಾಂಪರ್ಸು ಡೈಪರ್ಸ್ ಸುಡುವುದರಿಂದ ಇನ್ನೂ ಮಾಲಿನ್ಯ ಆಗ್ತದೆ. ಸದ್ಯಕ್ಕೆ ಪ್ಯಾಡ್ ಪ್ಯಾಂಪರ್ಸ್ ಡೈಪರ್ಸನ್ನು ನಾವು ಮನೆಯಲ್ಲೇ ಪಿಟ್ಟ ಅಥವಾ ಒಂದು ಪೈಪ್ ಮೂಲಕ ಕಂಪೋಸ್ಟಿಂಗ್ ರೀತಿಯಲ್ಲಿ ಇತ್ಯರ್ಥ ಮಾಡಿಬಿಟ್ರೆ ದೊಡ್ಡ ಸಮಸ್ಯೆ ಮುಗೀತು. ಮತ್ತು ಉಳಿದ ಗ್ಲಾಸ್ ಪುಡಿ ಬೇರೆ ವೇಸ್ಟ್ ಎಲ್ಲ ರೀಸೈಕ್ಲಿಗೆ ಹೋಗುತ್ತೆ. ಕೆಲಸ ಇರೋದು ಅದು ಸಂಗ್ರಹ ಮಾಡಿ ಇಡಬೇಕು, ಸರಿಯಾಗಿ ಸಂಗ್ರಹ ಮಾಡಬೇಕು. ಇಲ್ಲಿ ಮುಗೀತಲ್ಲ. ಹಸಿ ಕಸ, ಗೊಬ್ಬರ, ಒಣಕಸ, ಹಣಕಸ, ಪ್ಯಾಡ್ ಪ್ಯಾಂಪರ್ಸನ್ನು ಕಂಪೋಸ್ಟಿಂಗ್ ರೀತಿಯಲ್ಲಿ ಇತ್ಯರ್ಥ ಮಾಡಿಬಿಟ್ರೆ ಕಸಮುಕ್ತ ಮನೆ ಆಯಿತು. ಈ ಥರ ಆದರೆ ಏನಾಗುತ್ತೆ ಹೇಳುವುದಕ್ಕೆ ಒಂದು ಉದಾಹರಣೆ. ಇಸ್ಮಾಯಿಲ್ ಕಣಂತೂರು. ಇಸ್ಮಾಯಿಲ್ ಬಾಳೆಪುಣಿ ಗ್ರಾಮದವರು. ಇಸ್ಮಾಯಿಲ್ ಕಣಂತೂರು ಮನೆ ಇವತ್ತು ಸಾಕ್ಷರ ಮನೆ. ಸಾಕ್ಷರ ಅಂದರೆ ನಿಮಗೆ ಜಾಗೃತ ಮನೆ, ಸ್ವಚ್ಛ ಮನೆ, ಸೋಲಾರ್ ಮನೆ, ಹಸಿರು ಮನೆ, ಮನೆ ಗ್ರಂಥಾಲಯ ಇರುವ ಮನೆ, ಒಂದು ಮಾದರಿ ಮನೆ. ಅವರ ಮನೆಗಳಿಗೆ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು, ಊರ ಪರವೂರ ವಿದೇಶಿಗರು ಭೇಟಿ ಕೊಡುವಂಥ ಮನೆ ಇಸ್ಮಾಯಿಲ್ ಕಣಂತೂರು. ಅವರ ಮನೆಯಲ್ಲಿ ಹಸಿ ಕಸ ಗೊಬ್ಬರ ಮಾಡಲಿಕ್ಕೆ ಒಂದು ಪಿಟ್ ಕಂಪೋಸ್ಟು, ತೊಟ್ಟಿ ಕಂಪೋಸ್ಟು, ಡ್ರಮ್ ಕಂಪೋಸ್ಟು, ಪೈಪ್ ಕಂಪೋಸ್ಟು, 3-4 ಥರದ್ದು ಹಸಿ ಕಸ ಗೊಬ್ಬರ ಮಾಡುವಂಥದ್ದೇ ಉಂಟು. ಅವರೊಬ್ಬರು ಗುಜರಿ ವ್ಯಾಪಾರಿ. ಇವತ್ತು ಗುಜರಿ ವ್ಯಾಪಾರ ಅಲ್ಲ, ಅವರಿಗೆ ಹೆಸರು ಬದಲಾಗಿದೆ ಘನ ಸಂಪನ್ಮೂಲ ನಿರ್ವಾಹಕ ಅಂತ. ಆ ಇಸ್ಮಾಯಿಲ್ ಅವರು ಸಂಪೂರ್ಣ ಗಾಂಧಿವಾದಿ. ಯಾವುದೇ ಮಾಂಸಾಹಾರ ಕೂಡ ತೆಗೆದುಕೊಳ್ಳುವುದಿಲ್ಲ. ನಮ್ಮ ಜೊತೆಗೆ ಇರುವವರೀಗ ಸಂಪೂರ್ಣವಾಗಿ ಅವರು ಕೆಲಸ ಮಾಡ್ತಾರೆ. ಇಸ್ಮಾಯಿಲ್ ಕಣಂತೂರು. ನೀವು ಕಣಂತೂರು ಇನ್ನೊಬ್ಬ ಕೇಶವ ಅಂತ, ಪುಷ್ಪ ಅಂತ. ನೀವು ಕೇಶವ ಪುಷ್ಪ ಅವರ ಮನೆಗೆ ಮೊನ್ನೆ ಜರ್ಮನಿಯಿಂದ 2 ಸಮಾಜ ಕಾರ್ಯಕರ್ತರು ಬಂದರು. ಜರ್ಮನಿಯಿಂದ ಯಾಕೆ ಅವರ ಮನೆಗೆ ಬಂದರು? ಅವರ ಮನೆಯಲ್ಲಿ ಇದು ಮಾಡಿದ್ದೆ ನಾನು ಹೇಳಿದ ಸಂಗತಿಯನ್ನು, ಕಸವನ್ನು ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ 100ಕ್ಕೆ 100 ಮಾಡಿದ್ದಾರೆ. ಮಾಡಿ ಅವರ ಮನೆಯಲ್ಲಿ ಕೋಳಿ ಉಂಟು, ಕೋಣ ಉಂಟು, ಮೇಕೆ ಉಂಟು, ಹಕ್ಕಿಗಳು ಉಂಟು, 100 ಬಗೆಯ ಹೂಗಿಡಗಳು ಉಂಟು, ತರಕಾರಿ ಉಂಟು, ಎಲ್ಲ ಉಂಟು. ಅವರ ಗಂಡ ಹೆಂಡತಿ ಇಬ್ಬರು ಸ್ನೇಹಿತರ ಥರ ಇದ್ದಾರೆ. ಒಬ್ಬ ಮಗ. ಯಾಕೆಂದರೆ ಈ ಸ್ವಚ್ಛತೆ ಮೂಲಕ, ವ್ಯಸನ ಮುಕ್ತ ಮೂಲಕ ಹೋದರೆ ಒಂದು ಕುಟುಂಬ ಉಂಟಲ್ಲ, ಆ ಕುಟುಂಬ ನಿಜವಾಗಿ ನಾವು ಸ್ವರ್ಗ ಹೊರಗೆ ಇಲ್ಲ, ಈಗಲೇ ನಾವು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ವ್ಯಸನ ಮುಕ್ತ ಮನೆ, ಹಿಂಸಾ ಮುಕ್ತ ಮನೆ, ದ್ವೇಷ ಮುಕ್ತ ಮನೆ, ಒಂದು ಪ್ರೀತಿಯ ಮನೆ, ಅದೇ ಸ್ವರ್ಗ. ಸ್ವರ್ಗ ಇಲ್ಲ, ಇಲ್ಲೇ ಸ್ವರ್ಗ ನೋಡಲಿಕ್ಕೆ ಆಗ್ತದೆ. ನಿಮಗೆ ಗೊತ್ತುಂಟು, ಸ್ವರ್ಗ ಮೇಲೆಲ್ಲ ಇಲ್ಲೇ ನಾವು ಕಾಣಬೇಕು ಅಂತ ಹಾಡಲ್ಲಿ ಕೇಳಿದ್ದೀವಿ ನಾವು. ಅದಕ್ಕಾಗಿ ಸ್ವಚ್ಛತೆ ಮತ್ತು ವ್ಯಸನದ ಮುಕ್ತ ಮೂಲಕ ನಾವು ಈ ಕೆಲಸ ಮಾಡಲಿಕ್ಕಾಗ್ತದೆ. ಇನ್ನೊಂದು ಉದಾಹರಣೆ, ಪ್ರೇಮ ಅಲಂಕಾರನ ಊರಿಗೆ ನಾವು ಹೋದವು. ಒಂದು 50 ಮಂದಿ ಇದ್ದರು. ಅರ್ಧ ಗಂಟೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ಇದೆಲ್ಲ ಹೇಳಿದವು. ಕ್ಯಾನ್ಸರ್ ಕಾರಕ ಅದು ಇದೆಲ್ಲ ಹೇಳಿದವು. ಮನೆಗೆ ಹೋಗಿ ಅವರ ಗಂಡ ಭೂತ ಕಟ್ಟುವವರು ಅವ್ರದ್ದು ಹೇಳಿದ್ರಂತ ಈ ಥರ ಉಂಟು ಅಂತ. ಅದಕ್ಕೇನು ಉಪಾಯ ಹೇಳಿಲ್ಲ. ಉಪಾಯ ಹೇಳಿದ್ದಾರೆ, ಈ ಥರ ವಿಂಗಡಿಸುವುದು, ಸಂಗ್ರಹಿಸುವುದು, ಇತ್ಯರ್ಥ ಮಾಡೋದು ಅಂತ. ಮನೆಗೆ ಹೋದವರು ಮನೆ ಬದಿಯಲ್ಲಿ 4 ಗೋಣಿಚೀಲ ಕಟ್ಟಿದ್ರು ಪ್ಲಾಸ್ಟಿಕ್ ಹಾಕಲಿಕ್ಕೆ. ಮಕ್ಕಳಿಗೆ ಬೇರೆ, ದೊಡ್ಡವರಿಗೆ ಬೇರೆ. 3 ತಿಂಗಳು ಆಗುವಾಗ ಅವರ ಮನೆಗೆ ಭೇಟಿ ಕೊಟ್ಟರೆ ಅವರ ಮನೆ ಒಂದು ಚಿಕ್ಕ ಪ್ಲಾಸ್ಟಿಕ್ ಅಂಗಡಿ ಥರ ಇತ್ತು. ಬೇರೆ ಬೇರೆ ಪ್ಲಾಸ್ಟಿಕನ್ನು ವಿಂಗಡಿಸಿ ಸಂಗ್ರಹಿಸಿ ಕಟ್ಟಿಟ್ಟಿದ್ದಾರೆ.
ಅದನ್ನು ನೋಡಲಿಕ್ಕೆ ಗ್ರಾಮ ಪಂಚಾಯತು, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತ್ ಭೇಟಿ ಕೊಟ್ಟಿತ್ತು. IAS ಆಫೀಸರ್ಸ್ ಭೇಟಿ ಕೊಟ್ಟರು. ಪೆರುವಾಯಿ ಒಡೀರು ಸ್ವಾಮಿಗಳು ಭೇಟಿ ಕೊಟ್ಟರು. ಮಂಗಳೂರು ವಿಶ್ವವಿದ್ಯಾನಿಲಯ ಭೇಟಿ ಕೊಟ್ಟಿತ್ತು. ಮಂಗಳೂರು ಗಾಂಧಿ ಶಾಂತಿ ಕೇಂದ್ರದವರು ಅವರನ್ನು ಮಂಗಳೂರಿಗೆ ಕರೆಸಿ 5,000 ರೂಪಾಯಿ ಕೊಟ್ಟು ಸನ್ಮಾನ ಮಾಡಿದರು. ಪ್ರೇಮನ ಮನೆ ಕಸಮುಕ್ತ ಮನೆ, ಪೈಪ್ ಕಾಂಪೋಸ್ಟು, ಸೋಲಾರ್ ದೀಪ, ಒಂದು ಹಳ್ಳಿಯ ದನ, ಸುತ್ತ ಹಸಿರು ಮನೆ. ಪ್ರೇಮನ ಕಥೆಯನ್ನು ಭರತಲ್ ಮೀನವರು ಒಂದು ಚಿಕ್ಕ ಚಿತ್ರ ಮಾಡಿದರು, ಕಿರುಚಿತ್ರ. ಭರತಲ್ ಮೀನ ಗೊತ್ತಿರ್ಬೋದು, IAS ಅಧಿಕಾರಿಯಾಗಿ DC ಆಗಿದ್ದರು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ನಿವೃತ್ತರಾಗಿ ಈಗ ಒಂದು ವಿಶ್ವವಿದ್ಯಾಲಯ ನಡೆಸ್ತಾರೆ. ಆ ಪ್ರೇಮನ ಚಿತ್ರ ಡೆಲ್ಲಿಯಲ್ಲಿ ಪ್ರದರ್ಶನ ಆಯಿತು. ಆ ಪ್ರದರ್ಶನ ಆದ ಮೀಟಿಂಗ್ ಯಾವುದಂದರೆ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಸಮ್ಮೇಳನ. ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಸಮ್ಮೇಳನದಲ್ಲಿ ಪ್ರೇಮನ ಚಿತ್ರ ಪ್ರದರ್ಶನ. ಅವರು ಮಾಡಿದ್ದೇನು, ಅವರ ಮನೆಯನ್ನು ಕಸಮುಕ್ತ ಮನೆ ಮಾಡಿದ್ದು, ಕಸವನ್ನು ವಿಂಗಡಿಸಿದ್ದು, ಕಸವನ್ನು ಸಂಪನ್ಮೂಲವಾಗಿ ಪರಿವರ್ತಿಸಿದ್ದು, 100ಕ್ಕೆ 100 ಕಸಮುಕ್ತ ಮಾಡಿದ್ದು. ಕಸಮುಕ್ತ ಮನೆಗೆ ಒಬ್ಬರಲ್ಲಿ 2 ಸ್ವಾಮಿಗಳು ಮನೆಗೆ ಹೋಗಿ ಸನ್ಮಾನ ನೋಡಿ. ಅಲ್ಲಿ ಆ ಶಕ್ತಿ ನೋಡಿ ಅಂತ. ಯಾಕೆ ಒಂದ್ಸಲ ಕಸಮುಕ್ತ ಆದರೆ, ಒಂದು ನಾವು ಸ್ವಚ್ಛ ಆದರೆ, ಅಂತರಂಗ ಬಹಿರಂಗ ಶುದ್ಧತೆ ಮಾಡಿದರೆ, ನೀವು ಇದ್ದಲ್ಲೇ ನಿಮಗೆ ಶಕ್ತಿ ಬಂತು, ವ್ಯಕ್ತಿಗೆ ಶಕ್ತಿ ಬರೋದಂದರೆ ಹಾಗೆ. ಅಂತರಂಗ ಬಹಿರಂಗ ಶುದ್ಧತೆ ಮಾಡೋದು, ವ್ಯಸನ ಮುಕ್ತ ಮಾಡೋದು. ನೋಡಿ, ನಾನು ಹೇಳುವುದೇನೆಂದರೆ, ಈ ಕಾರ್ಯಕ್ರಮ ಸದ್ಭಾವನಾ ವೇದಿಕೆಯ ಕಾರ್ಯಕ್ರಮಗಳು, ಚಿಕ್ಕ ಚಿಕ್ಕ ಕಾರ್ಯಕ್ರಮವನ್ನು ಈ ಅಧಿಕಾರಿಯನ್ನು ಜೊತೆಗೆ ಸೇರಿಸಿಕೊಂಡು ಅಲ್ಲಲ್ಲಿ ಮಾಡುವ. ಯಾಕೆಂದರೆ ಈ ಎಲ್ಲ ಕಾಯಿಲೆ, ಇದು ದೊಡ್ಡ ಕಾಯಿಲೆ, ಚಟ. ಅದು ವ್ಯಸನ ಇರಬಹುದು, ಕಸ ಬಿಸಾಡುವುದು, ಎರಡೂ ರೋಗ. ಕಸ ಬಿಸಾಡುವುದು ಸುಡುವುದು ಮಹಾರೋಗ, ವ್ಯಸನ ತೆಗೆದುಕೊಳ್ಳುವುದು ಮಹಾರೋಗ. ಈ 2 ರೋಗಕ್ಕೆ ಔಷಧಿ ಅರಿವೇ ಔಷಧಿ. ಕೊರೋನಾದ ಅವಧಿಯಲ್ಲಿ ನಾವು 15 ದಿವಸ ಮನೆಯ ಒಳಗಿದ್ದು, 15 ದಿವಸ DC ಒತ್ತಡದಲ್ಲಿ ಪರ್ಮಿಷನ್ ತೆಗೆದುಕೊಂಡು ನಾವು ಬಾಳೆಪುಣಿಯಲ್ಲಿ ಓಡಾಡಿದ್ದು. ನಾವು ಮಾಡಿದ್ದೇನೆಂದರೆ, ಔಷಧ ಕೊಡಲಿಲ್ಲ ಫಸ್ಟಿಗೆ, ಜನರನ್ನು ಕೊರೋನಾ ಭಯಮುಕ್ತರನ್ನಾಗಿ ಮಾಡಿದ್ದು. ಭಯಮುಕ್ತರಾದ ಕೂಡಲೇ ಅವರಿಗೆ ಶಕ್ತಿ ಬಂತು. ಹೆದರಿದ ಕೂಡಲೇ ನಿಮ್ಮ ಶಕ್ತಿ ನೋಡಿ. ಕ್ಯಾನ್ಸರ್ ರೋಗಿಗಳು ಕೂಡ ಒಂದು ಆತ್ಮಸ್ಥೈರ್ಯ ಇದ್ದರೆ, ಒಂದು ಧೈರ್ಯ ಇದ್ದರೆ ಕ್ಯಾನ್ಸರ್ ಸೋಲುತ್ತದೆ. ನೀವು ಬೆದರಿದರೆ ಅದು ನಮ್ಮನ್ನು ಸೋಲಿಸುತ್ತದೆ. ಅದಕ್ಕಾಗಿ ನಾವು ಅರಿವಿನ ಔಷಧಿ ಮೊದಲು ಕೊಡಬೇಕು. ಅರಿವಿನ ಔಷಧಿ ನಾವು ಕೊಡೋದು ಜನರು. ಅರಿವಿನ ಔಷಧಿಯಲ್ಲಿ ಇದು ಇತ್ಯರ್ಥ ಆಗಿಲ್ಲ ಅಂದರೆ, 2ನೇ ಔಷಧಿ ದಂಡಾಸ್ತ್ರ. ಪೊಲೀಸ್ ಅಧಿಕಾರಿಗಳು, ಸರ್ಕಾರ, ಇಲಾಖೆ ಕೊಡಬೇಕು ದಂಡಾಸ್ತ್ರ. ಅರಿವಿನ ಅಸ್ತ್ರ ಶಿಕ್ಷಣವೇ ಶಕ್ತಿ, ಮಾಹಿತಿಯೇ ಶಕ್ತಿ, ಅರಿವೇ ಔಷಧಿ. ಈ ಅರಿವಿನ ಔಷಧಿ, ಶಿಕ್ಷಣದ ಔಷಧಿ ಕರೆಕ್ಟಾಗಿ ಮನಸ್ಸಿಗೆ ಮುಟ್ಟುವ ಹಾಗೆ, ಮನಸ್ಸಿಗೆ ತಟ್ಟುವ ಹಾಗೆ ನಾವು ಜನರಿಗೆ ಎಬ್ಬಿಸಲೇಬೇಕು. ಎಬ್ಬಿಸದಿದ್ದರೆ ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ವ್ಯಸನ ಮತ್ತು ಕಸ ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ಈ ಭೂಮಿಗೆ ಏನಾಗುವುದಿಲ್ಲ, ಭೂಮಿ ನಮ್ಮನ್ನೆಲ್ಲ ನಾಶ ಮಾಡುತ್ತದೆ, ಅದು ಮತ್ತೆ ಹೊಸ ರೂಪಕ್ಕೆ ಬರುತ್ತೆ. ಭೂಮಿಗೆ ಏನಾಗುವುದಿಲ್ಲ, ಅದು ರಕ್ಷಣೆ ಮಾಡಿಕೊಳ್ಳುತ್ತದೆ. ಅದಕ್ಕೆ ಅಪಾಯ ಬಂದಾಗ ಏನೇನು ರಕ್ಷಣೆ ಮಾಡಿಕೊಳ್ಬೇಕು, ಜಗತ್ತಲ್ಲಿ ಬೇರೆ ಬೇರೆ ಕಡೆ ನೋಡಿದ್ದೇವೆ. ಇದು ನಮಗಾಗಿ, ಜನರಿಗಾಗಿ, ನಾಳೆ ಹುಟ್ಟುವ ಮಕ್ಕಳಿಗಾಗಿ ನಾವು ವ್ಯಸನ ಮುಕ್ತ ಕಸಮುಕ್ತ ಮನೆ ಮಾಡಲೇಬೇಕು. ಯಾಕಂದರೆ ಹೆಂಡ ಸರಾಯಿ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ. ಮದ್ಯಪಾನ ಮಾಡಬೇಡಿ, ನರಳಿನಲ್ಲಿ ಸಾಯಬೇಡಿ. ಮದ್ಯದ ವ್ಯಸನ ಮನೆ ಮಸಣ. ಕುಡಿತದ ಕೆಡುಕು ಕುಟುಂಬದ ಒಡಕು. ಕುಡಿತದ ಬಾಳು ನರಕದ ಗೋಳು. ಶರಾಬಿಗೆ ವಿದಾಯ, ಬಡವರಿಗೆ ಆದಾಯ. ಕಲಿಗಂಗಸರ ಬುಡುಪಾಗ, ತೆಲಿಗಂಜಿ ಪರ್ಪಾಗ. ಗಾಂಜಾ ಮುಕ್ತ ಗ್ರಾಮ ಆಗಬೇಕು ಸ್ನೇಹಿತರೆ. ಗಾಂಜಾ ಮುಕ್ತ ಗ್ರಾಮ ಆಗದಿದ್ದರೆ ನಿಮಗೆ ಮಕ್ಕಳಿಲ್ಲ, ನಾಳೆ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಗುವುದಿಲ್ಲ. ನಿಮ್ಮ ಮಕ್ಕಳು ಬೇಕಂದರೆ, ಕೊನೆಯ ಹಂತದಲ್ಲಿ ಆದರೂ ನಮ್ಮ ಕ್ರಿಯೆ ಮಾಡಲಿಕ್ಕೆ ಮಕ್ಕಳು ಬೇಕಂದರೆ ವ್ಯಸನ ಮುಕ್ತ ಬಹಳ ಮುಖ್ಯ. ವ್ಯಸನ ಮುಕ್ತ ಕಸಮುಕ್ತ ಗ್ರಾಮಕ್ಕೆ ನಾವು ಸಂಕಲ್ಪ ಮಾಡಲೇಬೇಕು. ಭಾಳ ಆದ್ಯತೆಯ ಕಾರ್ಯಕ್ರಮ, ಭಾರಿ ಆದ್ಯತೆಯ ಕಾರ್ಯಕ್ರಮ. ನಾವಂತೂ ಈ ಕೆಲಸ ಮಾಡೋದು ಸರ್ಕಾರದ ಲೆಕ್ಕದಲ್ಲಿ ಸಂಬಳಕ್ಕೂ ಆಗಿಲ್ಲ, ಎಲ್ಲಿ ಅಲ್ಲ. ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿಲ್ಲ, ಅದಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ನಮ್ಮದು ಸಮರ ಯಾವುದಂದರೆ ಸ್ವಚ್ಛತಾ ಸಮರ. ನಮ್ಮ ವೈರಿ ಯಾರು ಇಲ್ಲ, ನಮಗೆ ವೈರಿ ಇಲ್ಲ. ಈ ಸ್ವಚ್ಛತೆಗೆ ಯಾರು ಕರೆದರೂ ಹೋಗುತ್ತೇವೆ. ನಮ್ಮ ವೈರಿ ಕಸ ಸುಡುವ ಬಿಸಾಡುವ ಗುಣ ವ್ಯಕ್ತಿಯಲ್ಲ, ಕಸ ಬಿಸಾಡುವ ಗುಣದು ನಮ್ಮ ವೈರಿ, ಕಸ ನಮ್ಮ ವೈರಿ. ಅದಕ್ಕಾಗಿ ನಾವು ಯಾಕೆಂದರೆ ಇಂಥ ಕಸದ ಬಗ್ಗೆ ನಾವೆಲ್ಲ ಕಡೆ ಹೋಗುತ್ತೇವೆ. ಆದರೆ ಇವತ್ತು ಫಸ್ಟ್ ನೀವು ನಮ್ಮನ್ನು ಕರೆದಿರಿ, ಒಂದು ವೇದಿಕೆ ಕರೆದಿದ್ದೀರಿ. ಯಾರು ಕರೀದಿಲ್ಲ ಇದಕ್ಕೆ? ನಾವೇ ಸೇರಿಸ್ತೇವೆ, ಗ್ರಾಮ ಪಂಚಾಯತನ್ನು ಅಧಿಕಾರಿಯನ್ನೆಲ್ಲ ಕರೆಸ್ತೇವೆ ನಾವೇ. ನಮ್ಮನ್ನು ಕರೆದಿಲ್ಲ. ಯಾಕೆ? ಈ ಸಂಪೂರ್ಣ ಸ್ವಚ್ಛತೆ ಆಗಬೇಕು ಅಂದರೆ ಸಂಪೂರ್ಣ ಸತ್ಯತೆ ಬೇಕು. ಸಂಪೂರ್ಣ ಸತ್ಯತೆ ಎಲ್ಲಿದೆಯೋ ಅಲ್ಲಿದೆ ಸಂಪೂರ್ಣ ಸ್ವಚ್ಛತೆ. ಈಗೆಲ್ಲವೂ ಸುಳ್ಳಿಂದೇ ವರದಿಗಳು, ಸುಳ್ಳಿನ ಆಧಾರದಲ್ಲಿ ನಿಂತಿದೆ. ಎಲ್ಲ ಸುಳ್ಳು. ಗ್ರಾಮ ಸ್ವಚ್ಛ ಉಂಟು, ಎಲ್ಲ ಸ್ವಚ್ಛ ಉಂಟು, ರಿಪೋರ್ಟಲ್ಲಿ ಮಾತ್ರ ಉಂಟು, ಪೇಪರಲ್ಲಿ ಉಂಟು, ಫೀಲ್ಡಲ್ಲಿಲ್ಲ. ಅದಕ್ಕೆ ಸಂಪೂರ್ಣ ಸ್ವಚ್ಛತೆಯಲ್ಲಿರುವ ಸದ್ಭಾವನಾ ವೇದಿಕೆಯವರು
ಇಂಥ ಕಾರ್ಯ ಮುಂದೆ ಮುಂದೆ ಮಾಡಬೇಕು ಅಂತ ಹೇಳುತ್ತಾ ಕೊನೆಯ ಮಾತು, ನಾವು ಮೊನ್ನೆಯಲ್ಲಿ ನಾವು ದಿನ ಮಂಗಳೂರಿಂದ ಪಂಪೆಲಿಂದ ಉಡುಪಿಗೆ ಹೋಗುತ್ತೇವೆ. ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗುವಾಗ ನಿರಂತರವಾಗಿ 3 ಕಡೆ ಕಸ ಸುಡುವುದು. ದಿನ ಸುಡ್ತಾ ಇದ್ದರು. ನಾನು ಒಂದೆರಡು ಸಲ ಫೋನ್ ಮಾಡಿದೆ, ಕೆಲವು ಫೋನ್ ತೆಗಿಲಿಲ್ಲ. ಕೊನೆಗೆ ಒಂದು ಸಹ ನಮ್ಮ ಕಮಿಷನ್ ಮೇಡಮಿಗೆ ಫೋನ್ ಮಾಡಿದೆ, ಮೇಡಮ್ 3 ಕಡೆ ಕಸ ಸುಡ್ತಾ ಇದ್ದಾರೆ, ಈಗ ನಾವೇನು ಮಾಡಬೇಕಂದ್ರೆ ಒಂದು ಕಮಿಷನರ್ ಮೇಲೇ 100 ರೂಪಾಯಿ ಅಥವಾ ಆ ಏರಿದ ಅಧಿಕಾರಿಯ ಮೇಲೆ 100 ರೂಪಾಯಿ ದಂಡ ಹಾಕಬೇಕು ಅಂತ ಹೇಳಿದೆ. ಯಾಕೆ? ಸಂಗತಿ ಹೀಗೆ ಉಂಟು ಸರ್, ಅರ್ಧ ಗಂಟೆ ಟೈಮ್ ಕೊಡಿ. ಅರ್ಧ ಗಂಟೆ ಟೈಮ್ ಕೊಟ್ಟು ಆ ಮೇಡಮ್ ಇಲ್ಲಿ ಬಂದರು, 3 ಕಡೆ ಕಸ ಸುಡುವ ಫೋಟೋ ತೆಗೆದರು. ಅಲ್ಲಿ ಸುಟ್ಟದ್ದು ಯಾರು ಅಂತ ಸಾಕ್ಷ್ಯ ಸಿಕ್ಕಿತ್ತು. ಅವರು 200 ರೂಪಾಯಿ ದಂಡ ಹಾಕಿ ರಸೀದಿ ಕೊಟ್ಟು ಹೋದರು. ಈಗ ನಮ್ಮ ಕೆಲಸ ಏನಂದರೆ ನೋಡಿ, ಎರಡೂ ನಾವು ಅಪರಾಧಿಗಳು. ಕಸ ಬಿಸಾಡುವವರು ಅವರು ಕಾನೂನು ಬಾಹಿರ ಚಟುವಟಿಕೆ, ಅದನ್ನು ನೋಡ್ತಾ ಇರುವ ಸಂಬಂಧಪಟ್ಟ ಅಧಿಕಾರಿ ವರ್ಗವೂ ಕೂಡ ಅವರ ಕರ್ತವ್ಯ ಲೋಪ ಆಗ್ತದೆ. ಎರಡೂ ಕಡೆ ತಪ್ಪುಂಟು. ಈಗ ಯಾರನ್ನು ಯಾರು ತಿದ್ದಬೇಕು? ಯಾರನ್ನು ಯಾರು ತಿದ್ದಬೇಕಂದ್ರೆ ನಾನು ಇನ್ನೊಬ್ಬರು ತಿದ್ದುಕೊಳ್ಳಿಕ್ಕೆ ಆಗೋದಿಲ್ಲ. ನನ್ನನ್ನು ನಾನು ತಿದ್ದುಕೊಳ್ಳೋದು, ನನ್ನನ್ನು ನಾವು ಸುಧಾರಿಸಿಕೊಳ್ಳುವುದು, ನಮ್ಮನ್ನು ಸುಧಾರಿಸಿ ತಿದ್ದುಕೊಂಡು ನಮ್ಮ ಮಾತು ಯಾರು ಕೇಳುತ್ತಾರೆ ಅವರಿಗೆ ಪ್ರೀತಿಯಿಂದ ಹೇಳೋದು. ನೀವು ಪ್ರೀತಿಯಿಂದ ಹೇಳಿ, ಅದು ಕಸ ಬಿಸಾಡಿರಲಿ, ವ್ಯಸನ ಮುಕ್ತ ಇರಲಿ, ಅವರ ಮಾತು ಕೇಳುತ್ತಾರೆ, ಖಂಡಿತ ಕೇಳು. ಪ್ರೀತಿಗೆ ದೊಡ್ಡ ಶಕ್ತಿ ಉಂಟು. ಅದಕ್ಕೆ ನಮ್ಮ ಕೆಲಸ ಮನಸ್ಸು ಕಟ್ಟುವ, ಪ್ರೀತಿ ಹಂಚುವ. ಅದೇ ಕೆಲಸ ನಮ್ಮದು. ಮನಸ್ಸು ಕಟ್ಟುವ, ಪ್ರೀತಿ ಹಂಚುವ, ಕೂಡಿ ಕಲಿಯೋಣ, ಒಂದಾಗಿ ಮಾಡೋಣ. ಪ್ರೀತಿಯೇ ನಮ್ಮ ಶಕ್ತಿ, ಸೇವೆಯೇ ನಮ್ಮ ಶಕ್ತಿ, ಸತ್ಯವೇ ನಮ್ಮ ಶಕ್ತಿ. ಸತ್ಯ, ಪ್ರೀತಿ, ಸೇವೆಯ ಶಕ್ತಿ ಹಿಡ್ಕೊಂಡು ನಾವು ಕಾರ್ಯದಲ್ಲಿ ಹೋದರೆ ಮಹಾತ್ಮ ಗಾಂಧೀಜಿಯವರು ಹೇಗೆ ನಮಗೆ ಸ್ವಾತಂತ್ರ್ಯ ಬರಲಿಕ್ಕೆ ಮುಖ್ಯ ಪಾತ್ರಧಾರಿ ಆಗಿದ್ದರು, ಅದೇ ಥರ ವ್ಯಸನ ಮುಕ್ತ ಗ್ರಾಮ ನಿರ್ಮಾಣಕ್ಕೆ, ಕಸಮುಕ್ತ ಗ್ರಾಮ ನಿರ್ಮಾಣಕ್ಕೆ ಅಂದು ನಡೆದ ಸ್ವಾತಂತ್ರ್ಯದ ಹೋರಾಟದ ರೀತಿಯಲ್ಲೇ ಒಂದು ಸಮರ ನಡೆಯದಿದ್ದರೆ ನನ್ನಂಥವರಿಂದ ಒಂದು ಇಲಾಖೆಯಿಂದ ಏನಾಗುವುದಿಲ್ಲ. ಈಗ ದೊಡ್ಡದಾದ ಜನಾಂದೋಲನ ಆಗಬೇಕು. ಆ ಜನಾಂದೋಲನಕ್ಕೆ ಅಧಿಕಾರಿಗಳು ನಮ್ಮಂಥವ್ರು ಬೆಂಬಲ ಕೊಡಬೇಕು. ನಾವು ನಿಮಗೆ ಒಂದು ಅಳಿಲು ಥರ ನಿಮ್ಮೊಟ್ಟಿಗೆ ಇರುತ್ತೇವೆ, ಉಸಿರು ಇರುವವರೆಗೆ ಇರುತ್ತೇವೆ ಅಂತ ಹೇಳುತ್ತಾ, ನಾವು ಭಾಷಣಗಾರರಲ್ಲಿ ಹೇಳುತ್ತಾ ಇವತ್ತು ಉತ್ತಮವಾದ ಕಾರ್ಯಕ್ರಮ ಮಾಡಿದ್ದೀರಿ. ಯಾಕೆಂದರೆ ನನಗೆ ಕೂಡ ಬೇರೆ ಬೇರೆ ಹುದ್ದೆಗಳು ಸಿಕ್ಕಿತ್ತು. ಈಗ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ನಾನು ಕೇಳಿ ಪಡೆದದಲ್ಲ. ನಾನು ಒಂಬುಡ್ಸ್ಮನ್ ಆಗಿ 4 ವರ್ಷ ಕೆಲಸ ಮಾಡಿದೆ. ಒಂಬುಡ್ಸ್ಮನ್ ಆಗಿ. ಒಂಬುಡ್ಸ್ಮನ್ ಅಂದರೆ ಒಂದು ಅರೆ ನ್ಯಾಯಿಕ ವ್ಯವಸ್ಥೆ. ಉಡುಪಿ ದಕ್ಷಿಣ ಜಿಲ್ಲೆ 4 ವರ್ಷ ಜಿಲ್ಲಾ ಪಂಚಾಯತ್ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅಕ್ರಮ ವ್ಯವಹಾರ, ಭ್ರಷ್ಟಾಚಾರ ಆದರೆ ಅದನ್ನು ಪ್ರಕರಣ ದಾಖಲಿಸುವುದು, ತನಿಖೆ ಮಾಡುವುದು, ಆದೇಶ ಕೊಡುವುದು. 4 ವರ್ಷ ಮಾಡಿದ್ದೇನೆ. ಒಂದು 36 ಲಕ್ಷ ರೂಪಾಯಿಯನ್ನು ತಪ್ಪಿ ರಿಕವರಿ ಮಾಡಿಸಿದ್ದೇವೆ. ಒಂದು 70 ಅಧಿಕಾರಿಗಳಿಗೆ ಶಿಕ್ಷೆ ಕೊಡದೆ ಸತ್ಯ ಹೇಳಿದ್ದಕ್ಕೆ ದಂಡ ಹಾಕಿ ಪರಿವರ್ತನೆ ಮಾಡಿದ್ದೇವೆ. ಇರಾ ಗ್ರಾಮದಲ್ಲಿ ನಮ್ಮ ಕಾರ್ಯ ಶುರುವಾದ ಇರಾ ಗ್ರಾಮದಲ್ಲಿ 6 ತಿಂಗಳಲ್ಲಿ 1300 ಮನೆಗೆ ಟಾಯ್ಲೆಟ್ ಆಗಿ ಕಸಮುಕ್ತ ಇರಾಯಿತು. ಆ ಕೆಲಸ ನಾನು ಕೃಷ್ಣಮೂಲ್ಯ ಅಲ್ಲಿಯ ಗ್ರಾಮ ಪಂಚಾಯತ್ ಊರಿನವರು ಸೇರಿ ಮಾಡಿದ್ದು. ಅಲ್ಲೇ ಕೆಲಸ ನೋಡಿ ನನಗೆ ಇಸ್ಲಾಮಾಬಾದಿಗೆ ಹೋಗಲಿಕ್ಕೆ ಅವಕಾಶ ಬಂತು. ಒಂದು ದಕ್ಷಿಣ ಏಷ್ಯಾ ಮಟ್ಟದ ಸ್ವಚ್ಛತಾ ಸಮ್ಮೇಳನಕ್ಕೆ ಹೋಗಲಿಕ್ಕೆ ಅವಕಾಶ ಬಂತು. ಕರ್ನಾಟಕದಿಂದ ಒಬ್ಬನೇ ಹೋದದ್ದು. ನಾವು ಕೆಲಸ ಮಾಡಿದೇನು? ಟಾಯ್ಲೆಟ್ ಕಟ್ಟಿಸುವ ಕೆಲಸ ಮಾಡಿಸಿದ್ದು, ಕಸ ಹೆಕ್ಕುವ ಕೆಲಸಕ್ಕೆ ಕೈ ಜೋಡಿಸಿದ್ದು. ಅಲ್ಲಿಗೆ ಹೋದಾಗ 11 ದೇಶದವರು ಅಲ್ಲಿಗೆ ಬಂದಿದ್ದರು. ನಾನು ಇರದ ವಿಷಯ, ಒಂದು ಚಿಕ್ಕ ಗುಂಪು ಚರ್ಚೆಯಲ್ಲಿ ಇರದ ವಿಷಯ ಹೇಳಿದಾಗ, ನಾನು ವಾಪಸ್ ಭಾರತಕ್ಕೆ ಬರುವ ಮೊದಲು ವಿಶ್ವ ಬ್ಯಾಂಕಿನವರು ಅದು ಏನು ಇರದ ವಿಷಯ ರಿಪೋರ್ಟ್ ಕೊಡಿ ಅಂತ ಕೇಳಿದರು. ಆ ನಂತರ ಕೆಲವೇ ದಿನಗಳಲ್ಲಿ ಇರಾ ಗ್ರಾಮಕ್ಕೆ 7 ದೇಶದವರು ಭೇಟಿ ಕೊಟ್ಟರು. 7 ದೇಶದವರು ಭೇಟಿ ಕೊಟ್ಟರು. ವಿಶ್ವಸಂಸ್ಥೆಯಲ್ಲಿ ಇರದ ಕಸದ ಕಥೆ ವಿಶ್ವಸಂಸ್ಥೆಗೆ ಹೋಯಿತು. ಅಲ್ಲಿ ಆಗ ಪಂಚಾಯತ್ ಸೆಕ್ರೆಟರಿ ಆಗಿದ್ದವರು ಚಂದ್ರಶೇಖರ ಪಾತೂರು ಅಂತ, ಈಗ ಅವರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ದು ಆಪ್ತ ಕಾರ್ಯದರ್ಶಿ ಆಗಿದ್ದಾರೆ. ಒಬ್ಬ ನಿಷ್ಪಕ್ಷಪಾತ, 100ಕ್ಕೆ 100 ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡುವ ಚಂದ್ರಶೇಖರ ಪಾತೂರು DC ಕಚೇರಿಯಲ್ಲಿ ನೆಲಮಾಳಿಗೆಯಲ್ಲಿ ಅಲ್ಲಿ ಕಾರ್ಯದರ್ಶಿ ಆಗಿದ್ದಾರೆ. ಯಾವುದೇ ಕಾರ್ಯಕ್ಕೆ ನಿಮಗೆ ಸಹಕಾರ ಕೊಡುವವರು. ಹಾಗಿರುವಾಗ ಈ ವ್ಯಸನ ಮುಕ್ತ ಸ್ವಚ್ಛ ಗ್ರಾಮಕ್ಕೆ ಖಂಡಿತ ಮಾಡ್ಬೋದು. ಚಿಂಕ್ರ ಪೂಜಾರಿ ಮುಂಗುಳಿದ್ದು ವ್ಯಸನ ಮುಕ್ತಕ್ಕೆ, ಚಿಂಕ್ರ ಪೂಜಾರಿ ಸಾಕ್ಷರತಾ ಅಭಿಯಾನಕ್ಕೆ ಬಂದರು ಅಕ್ಷರ ಕಲೀಲಿಕ್ಕೆ. 68 ವರ್ಷದ ಚಿಂಕ್ರ ಪೂಜಾರಿ ಓದು ಬರ ಕಲಿತರು. ಬರುವಾಗಲೇ ಕುಡಿದು ಬಂದಿದ್ದು. ಅವ್ರು 40 ವರ್ಷ ಕುಡಿತಾ ಇದ್ದರು. ಅವ್ರು ಏನು ಮದ್ದು ಮಾಡಲಿಲ್ಲ. ಚಿಂಕ್ರ ಪೂಜಾರಿಯನ್ನು ನಿಮ್ಮಂಥ ಸಜ್ಜನರ ಕೂಟದಲ್ಲಿ ಕೂರಿಸಿದ್ದು, ಜಡ್ಜರು DC ಮಧ್ಯೆ ಕೂರಿಸಿದ್ದು. ಚಿಂಕ್ರ ಪೂಜಾರಿ ಅದನ್ನೇ ನೋಡಿ ಕುಡಿತ ಬಿಟ್ಟರು. ತನ್ನಿಂತಾನೆ ಕುಟುಂಬಕ್ಕೆ ಬಹಳ ಹಿಂಸೆ ಕೊಡ್ತಾಯಿದ್ರು. ಕುಡಿತ ಬಿಟ್ಟು ಓದು ಬರ ಕಲಿತು ಮಂಡ್ಯದಲ್ಲಿ ಒಂದು ಭಾಷಣದಲ್ಲಿ ಒಂದು ಬಹುಮಾನ ತೆಗೆದುಕೊಂಡ್ರು. 68 ವಯಸ್ಸಿನಲ್ಲಿ ಓದು ಬರ ಕಲಿತು ವ್ಯಸನ ಮುಕ್ತರಾಗಿ 98 ವರ್ಷ ಬದುಕಿ ಸ್ವರ್ಗಕ್ಕೆ ಹೋಗಿದ್ದಾರೆ. ಇನ್ನೊಬ್ಬರು ಮುಂಗುಳಿ ಕೊರಗ, ಅವರು ಇತ್ತೀಚೆಗೆ ತೀರಿಕೊಂಡ್ರು. ಮುಂಗುಳಿ ಕೊರಗ ಹಾಗೆ ಅವರು ದುಡಿಯುವುದು ಕುಡಿಯುವುದು, ಬೇರೆ ತೊಂದರೆ ಇಲ್ಲ, ಬುಟ್ಟಿ ಮಾಡಿ ದುಡಿ ಕುಡಿಯುವುದು. ಅವರು ನಮ್ಮ ಈ ಸಾಕ್ಷರತಾ ಕಾರ್ಯಕ್ರಮ ಬಂದರು, ಓದು ಬರ ಕಲಿತರು. ಅವನು ಹಾಗೆ ನಾವು ಒಳ್ಳೆ ಊಟದ ಕೂರಿಸೋದು, ಅವರನ್ನೇ ಅಧ್ಯಕ್ಷರು ಮಾಡೋದು ನಾವು. ಆಗ ಕೆಂಪಣ್ಣದ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದರು.
ಆ ಕಾನೂನು ಜಾಗೃತಿಯಲ್ಲಿ ಜಡ್ಜರೊಟ್ಟಿಗೆ ಮುಂಗುಳಿಯನ್ನು ಕೂರಿಸಿದ್ದು. ಕೊನೆಗೆ ಇಡೀ ಜಿಲ್ಲೆಯಲ್ಲಿ ಈ ಏಲಂ ಮಾಡ್ತಾರೆ, ಯಾವುದು ಶರಾಬ ಏಲಂ. ಆಗ ಬರತಲಮೀನ DC ಏಲಂ ಮಾಡಬಾರ್ದು, ಅದು ನಿಷೇಧ ಆಗಬೇಕು ಅಂತ ಅವರ ಅಧ್ಯಕ್ಷದಲ್ಲಿ ನೇತೃತ್ವದಲ್ಲಿ ಆಯಿತು. ಆ ಮುಂಗುಳಿಕರ ಕುಡಿತ ಬಿಟ್ಟ ಮೇಲೆ ಅರ್ಧ ಎಕರೆ ಜಾಗದಲ್ಲಿ ಫಸ್ಟ್ ಮಲ್ಲಿಗೆ ಕೃಷಿ ಮಾಡಿದರು. ಮಲ್ಲಿಗೆ ಆಮೇಲೆ ದನ ಸಾಕಿದರು. ದಿನ ಮಲ್ಲಿಗೆ ಕಟ್ಟೆಗೆ, ಹಾಲು ಡಿಪ್ಪೋಗೆ, ಒಂದು ಬಾವಿ, ಗೋಬರ್ ಗ್ಯಾಸ್ ಎಲ್ಲ ಮಾಡಿ ಒಳ್ಳೆ ಜನ ಆದರು. ಅವರ ಹೆಂಡತಿ ಒಟ್ಟಿಗೆ ನಿಂತರು, ಮೆಂಬರ್ ಆದರು. ಈ ಮುಂಗುಳಿಯ ಸಾಧನೆಗೆ, ಪರಿವರ್ತನೆಗೆ, ಒಳಗಿನ ಪರಿವರ್ತನೆಗೆ ಮುರುಘಾಶ್ರೀ ಪ್ರಶಸ್ತಿ ಬಂತು. ಉಡುಪಿ ಜಿಲ್ಲಾ ಮಟ್ಟದ ವಾಲ್ಮೀಕಿ ಪ್ರಶಸ್ತಿ ಬಂತು. ಅವರ ಹೆಂಡತಿ ಮೆಂಬರ್ ಮಾತ್ರ ಅಲ್ಲ, ಆ ನಂತರ ಒಂದು 2 ವರ್ಷಕ್ಕೆ ಪಂಚಾಯತ್ ಅಧ್ಯಕ್ಷರಾದರು. ಮುಂಗುಳಿ ಕೊರಗ ಅವರ ಹೆಂಡತಿ ಬೇಬಿ. ಯಾಕೆಂದರೆ ಈ ಶಿಕ್ಷಣ, ಜಾಗೃತಿ, ಅರಿವು ಕರೆಕ್ಟಾಗಿ ಜನರಿಗೆ ಬಂದರೆ ಹೊರಗಿನ ಶಕ್ತಿ ಏನು ಬೇಡ, ಅವರನ್ನು ಅವರೇ ಸುಧಾರಿಸಿಕೊಳ್ಳುತ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಜನರು ತಮಗೆ ತಾವೇ ಸಹಾಯ ಮಾಡಿಕೊಳ್ಳುವಂತಾಗದಿದ್ದರೆ ಪ್ರಪಂಚದ ಸರ್ವ ಸಂಪತ್ತನ್ನು ತಂದು ಭಾರತದ ಒಂದು ಹಳ್ಳಿಗೆ ಸುರಿದು ಆ ಹಳ್ಳಿ ಉದ್ಧಾರ ಆಗಲಿಕ್ಕಿಲ್ಲ. ಅದಕ್ಕಾಗಿ ನಮ್ಮನ್ನು ನಾವು ಸುಧಾರಿಸಿಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲಿ ಕುಳಿತು ಹಿರಿಯರಿದ್ದೀರಿ, ನನಗಿಂತ ಹೆಚ್ಚು ಶಕ್ತಿ ನಿಮಗೆ ಉಂಟು, ನಿಮಗೆ ಅನುಭವ ಉಂಟು. ನಾವು ಒಬ್ಬೊಬ್ಬರು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಗುಂಪು ಸೇರಿಕೊಂಡು ಇಂಥ ಅಧಿಕಾರಿಗಳ ಸಹಕಾರದೊಂದಿಗೆ ನಾವು ಒಂದು ರೀತಿಯಲ್ಲಿ ಅಹಿಂಸಾತ್ಮಕ ರೀತಿಯಲ್ಲಿ ಪರಿವರ್ತನೆಗೆ ಇಳಿಯಬೇಕು. ನೀವು ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮ ಹೆಚ್ಚೆಚ್ಚು ಮಾಡ್ತಾ ಹೋಗುವ. ಇವರು ಹೇಳಿದ ಹಾಗೆ ಉಳ್ಳಾಲವನ್ನು ಕಸಮುಕ್ತ ಮಾಡಲಿಕ್ಕೆ ಹೊರಟಿದ್ದಾರೆ. ಉಳ್ಳಾಲ ಕಸಮುಕ್ತ ಜೊತೆಗೆ ವ್ಯಸನಮುಕ್ತ ಉಳ್ಳಾಲ ಆದರೆ, ಕಸಮುಕ್ತ ಉಳ್ಳಾಲ, ವ್ಯಸನಮುಕ್ತ ಉಳ್ಳಾಲಕ್ಕೆ ಈ ಸದ್ಭಾವನಾ ವೇದಿಕೆ ನೇತೃತ್ವ ಕೊಡಬೇಕು. ಜಗತ್ತು ಉಳ್ಳಾಲ ನೋಡಬೇಕು. ಉಳ್ಳಾಲ ಶಕ್ತಿಯ ಕೇಂದ್ರ ಆಗಬೇಕು. ಸರ್ವ ಜಾತಿ ಜನಾಂಗದರು ಉಳ್ಳಾಲಕ್ಕೆ ಬಂದು ಅಲ್ಲಿ ಬೇರೆ ಬೇರೆ ಧಾರ್ಮಿಕ ಕೇಂದ್ರ ಭೇಟಿ ಕೊಟ್ಟ ಹಾಗೆ ಈ ಜನರ ಮನೆಗೆ ಹೋಗಬೇಕು. ನೀವು ಹೇಗೆ ಮಾಡಿದ್ರಿ ವ್ಯಸನ ಮುಕ್ತ, ನೀವು ಹೇಗೆ ಮಾಡಿದ್ರಿ ಕಸಮುಕ್ತ ಅಂತ ಮನೆಯಲ್ಲಿ ಕತೆ ಕೇಳಲಿಕ್ಕೆ ಬರುವಾಗೆ ಆಗಲಿ ಅಂತ ಹೇಳುತ್ತಾ ಈ ಅತ್ಯುತ್ತಮವಾದ ಕಾರ್ಯಕ್ರಮ ಸಂಘಟಿಸಿದ ಸದ್ಭಾವನಾ ವೇದಿಕೆಗೆ, ಹೊಸ ಕುರಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾತು ಹೆಚ್ಚಿಗೆ ಮೀರಬಹುದು. ನಾನು ಭಾಷಣಗಾರ ಅಲ್ಲ, ಕೆಲಸಗಾರ. ನಮಸ್ಕಾರ. ಈಗಾಗಲೇ 3 ಜನ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಅತ್ಯುತ್ತಮವಾಗಿ ಮಾತಾಡಿದ್ದಾರೆ. ಇವತ್ತು ಈ ಜಗತ್ತಿನಲ್ಲಿ ಏನು ನಡೆಯುತ್ತಾ ಇದೆ, ಏನು ನಡೆಯಬೇಕು, ನಮ್ಮ ಈ ಪ್ರದೇಶದ ಸಮಸ್ಯೆ ಏನು, ಇದನ್ನೆಲ್ಲ ಬಹಳ ಅರ್ಥವತ್ತಾಗಿ ನಮಗೆ ವಿವರಿಸಿದ್ದಾರೆ. ಮಾದಕ ವ್ಯಸನ ಇದು ಉಪಯೋಗಿಸುವವರು ಹಾಗೂ ಮಾರಾಟ ಮಾಡುವುದು ದೊಡ್ಡ ಅಕ್ಷಮ್ಯ ಅಪರಾಧ. ಈ ಎಲ್ಲ ದುಷ್ಕೃತ್ಯಗಳ ನಡುವೆ ಅಂದರೆ ಕೊಲೆ, ಸುಲಿಗೆ, ಅತ್ಯಾಚಾರ, ವ್ಯಭಿಚಾರ ಎಲ್ಲದರ ಹಿಂದೆ ಈ ಮಾದಕ ವ್ಯಸನದ ಪ್ರಭಾವ ಇದೆ, ಖಂಡಿತವಾಗಿಯೂ ಇದೆ. ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡದೆ, ನಮ್ಮ ಹಿರಿಯರು ನಮಗೆ ಕೊಟ್ಟಂತಹ ಬಹಳ ಒಂದು ಸಾಲದ ಉಡುಗೊರೆ ಅಂತ ಹೇಳ್ತಾಳೆ, ಅದು ಈ ಜಗತ್ತು. ನಮಗೆ ನಮ್ಮ ಹಿರಿಯರು ಈ ಭೂಮಿಯನ್ನು ಅತ್ಯಂತ ಫಲವತ್ತಾಗಿ, ಅತ್ಯಂತ ಜತನದಿಂದ ಕಾಪಾಡಿಕೊಂಡು ನಮಗೆ ಸಾಲದ ರೂಪವಾಗಿ ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಇದೇ ಭೂಮಿಯನ್ನು ಅದೇ ಫಲವತ್ತತೆಯ ರೀತಿಯಲ್ಲಿ ಅವರಿಗೆ ತಿರುಗಿ ಕೊಡಬೇಕಾದಂಥ ಬಹಳ ಒಂದು ಅಗತ್ಯತೆ ನಮ್ಮಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸದ್ಭಾವನಾ ವೇದಿಕೆಯ ಮೀಟಿಂಗಿಗೆ ನಿಮ್ಮಿಬ್ಬರನ್ನು ನಾವು ಕರೀತೇವೆ. ಅಲ್ಲಿ ಕೂತು ನಾವು ಮಾತಾಡಿ ಈ ಉಳ್ಳಾಲವನ್ನು ಹೇಗೆ ಒಂದು ವ್ಯಸನ ಮುಕ್ತ ಹಾಗೂ ತ್ಯಾಜ್ಯ ಮುಕ್ತ ಪ್ರದೇಶವಾಗಿ ಮಾರ್ಪಡಿಸುವಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಖಂಡಿತವಾಗಿಯೂ ನಾವೆಲ್ಲ ಸೇರಿಕೊಂಡು ಈ ನಿಟ್ಟಿನಲ್ಲಿ ಕಾರ್ಯಪ್ರವರ್ತರಾಗೋಣ ಹೇಳುತ್ತಾ ಎಲ್ಲರಿಗೆ ಗೌರವದ ವಂದನೆಗಳು. ವ್ಯಕ್ತಿಗಳಾಗಿ ಭಾಗವಹಿಸಿ ಉತ್ತಮವಾದಂತಹ ನಿರ್ದೇಶನವನ್ನು ನೀಡಿದಂತಹ ಶ್ರೀ ಶ್ರೀನಶೆಟ್ಟಿ, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಜನಶಿಕ್ಷಣ ಟ್ರಸ್ಟ್, ಇವರಿಗೂ ಅದೇ ರೀತಿ ಇವರಿಗೆ ಸದ್ಭಾವನಾ ವೇದಿಕೆ ಉಳ್ಳಾಳ ಮತ್ತು ಪಸುಕುರಲ್ ಬಳಗ ಇದರ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದಂತಹ ಶ್ರೀ ಕೃಷ್ಣಮೂಲ್ಯ, ನಿರ್ದೇಶಕರು ಜನಶಿಕ್ಷಣ ಟ್ರಸ್ಟ್, ಇವರನ್ನು ಕೂಡ ನಾನು ಸದ್ಭಾವನಾ ವೇದಿಕೆ ಹಾಗೂ ಪುಸ್ತಕುರಲ್ ಬಳಗದಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಲ್ಲಿದ್ದಂತಹ ಸದ್ಭಾವನಾ ವೇದಿಕೆ ಉಳ್ಳಾಳ ಇದರ ಗೌರವಾಧ್ಯಕ್ಷರಾದ ಶ್ರೀ ಸದಾನಂದ ಬಂಗೇರ, ಇವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಭಿಕರಿಗೂ, ಸದ್ಭಾವನಾ ವೇದಿಕೆ ಹಾಗೂ ಪುಸ್ತಕ ಬಳಗದವರಿಗೂ ಹಾಗೂ ಸಾರ್ವಜನಿಕರಿಗೂ ಸರ್ವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿಯ ಸ್ಟೇಜನ್ನು ವಹಿಸಿಕೊಟ್ಟಂತಹ
ಉಳ್ಳಾಲ ನಗರಸಭೆಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮೈಕ್ನ ಅರೇಂಜ್ಮೆಂಟ್ ಮಾಡಿದ್ದವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ.